ಎಲ್ಲಿ ನಿಜವಾಗಿ ಮಾಸ್ ಸಿನಿಮಾಗಳು ಎತ್ಕೊಳ್ಳುತ್ತೋ ಸೀನ್ಗಳನ್ನ ನಾವಲ್ಲಿ ಮುಗಿಸ್ತಾ ಇದ್ವಿ, ಎಲ್ಲಿಗೆ ಅವ್ರು ಮುಗಿಸ್ತಾ ಇದ್ರು ನಾವಲ್ಲಿ ಎತ್ಕೊಳ್ತಾ ಇದ್ವಿ. ಆದ್ರೆ ಈ ಸಿನಿಮಾದಲ್ಲಿ ನಾವು ಹಾಗೆ ಮಾಡಿಲ್ಲ. ಮಾಸ್ ಅನ್ನೇ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸಿ ಬೇರೆ ರೀತಿಯ ಒಂದು ಡೆಫಿನೇಷನ್ ಕೊಡುವಂತ ಪ್ರಯತ್ನ ಮಾಡಿದೀವಿ. ಆ ಒಂದು ಸ್ಕೇಲ್ ನಿಮ್ಗೆ ಗರುಡಗಮನ ಏನಿತ್ತೋ ಅದಕ್ಕಿಂತ 10 ಪಟ್ಟು ಜಾಸ್ತಿ ಎಂಟರ್ಟೈನ್ಮೆಂಟ್ ಕೊಡೋದ್ರ ಮೂಲಕ ಜೊತೆಗೆ ನಾವೇನ್ ಪ್ರೊಡಕ್ಷನ್ ವ್ಯಾಲ್ಯೂ ಇದೆ ಅದು ಕೂಡ ಎದ್ದು ಕಾಣಿಸುತ್ತೆ. ನನಗೆ ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಕನ್ನಡ, ಹಿಂದಿ ಯಾವುದೇ ಆಗಿರ್ಬೋದು, ನನಗೆ ಮುಖ್ಯವಾಗಿರೋದು ನನ್ನ ಪಾತ್ರ. ಇಲ್ಲಿ 2 ವರ್ಷ ಕಾದ ಮೇಲೆ ಹಸ್ದಿರೋನಿಗೆ ಏನ್ ಬೇಕು ತನ್ನನ್ನ ಕೊಟ್ಟರು ಅದು ತುಂಬಾ ರುಚಿ ಆಗಿರುತ್ತೆ. ಬಟ್ ಇದು ನನಗೆ 2 ವರ್ಷ ಹಸ್ದಿರೋನಿಗೆ ಇದು ಮೃಷ್ಟಾನ್ನ ಭೋಜನ ಈ ಪಾತ್ರ. ನನಗೆ ಪ್ರೊಡ್ಯೂಸರ್ ರವಿಯನ್ನ ಹೇಳ್ತಾ ಇದ್ರು, ರಾಜ್ ಈಸ್ ಅನ್ ಯೂನಿವರ್ಸಿಟಿ ಅಂತ. ಸೌತ್ ಕೆನಡಾದವರು ನಾವು ವೆರಿ ಲಕ್ಕಿ ಟು ಹ್ಯಾವ್ ಇನ್ ವಿತ್ ಅಸ್. ಅವ್ರ ಅಂಡರ್ ತಂಡ ಅಂತ ಹೇಳ್ತಾರಲ್ಲ, ಒಂದು 7-8 ಡೈರೆಕ್ಟರ್ಗಳು ಕ್ರಿಯೇಟ್ ಆದ್ರೆ ಏನೂ ಆಶ್ಚರ್ಯ ಇಲ್ಲ. ಇದು ನೀವು ಗರುಡಗಮನ ಇಷ್ಟ ಆಗಿದ್ರೆ ನಾವು ಯಾವತ್ತೂ ಹೇಳ್ತೀವಿ ನಮ್ಮ ತಂಡದವರು ಅದಕ್ಕಿಂತ 10 ಪಟ್ಟು ಈ ಟೋಬಿ ಚಿತ್ರ ನಿಮಗೆ ಇಷ್ಟ ಆಗ್ತದೆ ಎಲ್ರಿಗೂ ಅಂತಕ್ಕಂಥದ್ದು ನಮಗೆ ಅಷ್ಟು ಧೈರ್ಯ ಈ ಚಿತ್ರದ ಮೇಲಿದೆ. ನಮಸ್ಕಾರ ಎಲ್ರಿಗೂ ಕೂಡ. ಮೊದಲಿಗೆ ಅಂದ್ರೆ ಇಲ್ಲಿ ಮಾತಾಡ್ಬೇಕಾದ್ರೆ ಯಾವುದೇ ಭಯ ಇಲ್ಲ, ಯಾಕಂದ್ರೆ ಹೆಚ್ಚಿನವರು ನಮ್ಮವರು ಒಂದು ವಾಟ್ಸ್ಆಪ್ ಅಲ್ಲಿ ನನಗೆ ಮೆಸೇಜ್ ಮಾಡುವಂಥವ್ರು, ಪ್ರತಿ ಸಲ ಯಾವ್ದಾದ್ರು ಒಂದು ಸಿನಿಮಾದ ಕೆಲಸ ಆಗಬೇಕಾದ್ರೆ ನನಗೆ ಸಪೋರ್ಟ್ ಮಾಡಿದಂಥವ್ರು. ಅಂಡ್ ನನಗೆ ತುಂಬಾ ನೆನಪಿರುವಂತಹ ಗಳಿಗೆ ಅಂದ್ರೆ ಮಂಗಳೂರು ಪ್ರೆಸ್ನ ಜೊತೆ ಒಂದು ಮೊಟ್ಟೆಯ ಕತೆ ರಿಲೀಸ್ ಆಗೋದಕ್ಕಿಂತ ಮುಂಚೆ ನಾವೊಂದು ಸಣ್ಣ ತಂಡ, ಸಣ್ಣ ನೆನಪಿದೆ ಅನ್ಸುತ್ತೆ, ಸೊ ಉರ್ವಾದಲ್ಲಿ ಒಂದು ಪ್ರೆಸ್ ಮೀಟ್ ಕರೆದಿದ್ವಿ. ಆಗ ಮಾತಾಡ್ತಾ ಇದ್ವಿ, ಆಗ ಭಯ, ನೀವೇನ್ ಪ್ರಶ್ನೆ ಕೇಳಿ ನಮ್ಗೆ ಗಾಬರಿ ಪಡಿಸ್ತಿರೋ, ನಾವೆಲ್ಲಿ ಕನ್ಫ್ಯೂಸ್ ಆಗ್ತೀವೋ ಅಂತ. ಬಟ್ ಈಗ ಅಂದ್ರೆ ಇಲ್ಲಿ ತನಕ ನಮ್ಮ ಗೆಲುವಲ್ಲಿ ಅಥವಾ ಈ ನಾಡಿನ ನಟರು ಅಥವಾ ಈ ನಾಡಿನ ಸಿನಿಕರ್ತರು ಬೇರೆ ಬೇರೆ ಕಡೆ ಹೋಗೋದಕ್ಕೆ ಕಾರಣರಲ್ಲಿ ನೀವು ಕೂಡ ಒಬ್ರು, ಯಾಕಂದ್ರೆ ನಮ್ಮ ಇನಿಷಿಯಲ್ ಡೇಸ್ ಅಲ್ಲಿ ಸಪೋರ್ಟ್ ಮಾಡಿದವರು. ಸೊ ಮೊದಲಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರಿಗೂ ಕೂಡ, ಎಲ್ಲ ಮಾಧ್ಯಮ ಮಿತ್ರರಿಗೆ. ಅಂಡ್ ಟೋಬಿ ಅನ್ನುವಂಥ ಸಿನಿಮಾ ಆಗಸ್ಟ್ 25ನೇ ತಾರೀಕು ಬರ್ತಾ ಇದೆ. ಈ ಸಿನಿಮಾ ಲೈಟ್ ಬುದ್ಧ ಫಿಲ್ಮ್ಸ್ ಅನ್ನುವಂತಹ ಲಾಂಛನದಲ್ಲಿ ಅಗಸ್ತ್ಯ ಫಿಲ್ಮ್ಸ್, ಕಾಫಿ ಗ್ಯಾಂಗ್ ಸ್ಟುಡಿಯೋಸ್ ಮತ್ತೆ ಸ್ಮೂತ್ ಸೈಲರ್ಸ್ ಜೊತೆಗೆ KVN ಜೊತೆಗೂಡಿ ಮಾಡ್ತಾ ಇರುವಂತ ಸಿನಿಮಾ. ಒಂದು ಮೊಟ್ಟೆಯ ಕತೆ ಮಾಡ್ಬೇಕಾದ್ರೆ ನಮ್ಮ ಹತ್ರ ಜೇಬಲ್ ದುಡ್ಡಿರಲಿಲ್ಲ, ಹುಡುಗರು ತುಂಬಾ ಇದ್ರು. ಸೊ ನಾವೆಲ್ಲ ಸೇರ್ಕೊಂಡು ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆ ರೀತಿಯಲ್ಲಿ ಬರೆದು ಒಂದು ಸಣ್ಣ ಕಾನ್ಸೆಪ್ಟ್ ಅನ್ನ ಹೇಗೆ ದೊಡ್ಡ ರೀತಿಯಲ್ಲಿ ಜನರಿಗೆ ತಲುಪಿಸಬಹುದು ಅನ್ನುವಂತ ಒಂದು ಪ್ರಯತ್ನವನ್ನ ಮಾಡಿದ್ವಿ. ಅದಕ್ಕೂ ಕೈ ಹಿಡಿದ್ರಿ. ಅದಾದ್ಮೇಲೆ ಗರುಡ ಗಮನ ವೃಷಭ ವಾಹನ. ಸೊ ಆಗ ಒಂದ್ ಸ್ವಲ್ಪ ಬಜೆಟ್ ಜಾಸ್ತಿ ಆಯ್ತು, ಕಾನ್ಸೆಪ್ಟ್ ಕೂಡ ಇನ್ನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಅದು ಅಂದ್ರೆ ದೇವ್ರ ದಯೆಯಿಂದ ಇಡೀ ದೇಶದಲ್ಲಿ ಒಳ್ಳೆ ಹೆಸರು ಪಡ್ಕೊಳ್ತು. ಆ ಧೈರ್ಯದಿಂದ ನಾವು ಆಮೇಲೆ ಸ್ವಾತಿ ಮುತ್ತಿನ ಮಳೆ ಹನಿ ಅನ್ನುವಂಥ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಈಗ ಅದಕ್ಕಿಂತ ಮುಂಚೆ ಟೋಬಿ ಅನ್ನುವಂಥ ಸಿನಿಮಾ ನಿಮ್ ಮುಂದೆ ತರ್ತಾ ಇದೀವಿ. ಅಂಡ್ ಈ ಸಿನಿಮಾನ ಮಾಡಬೇಕಾದ್ರೆ ಒಂದು ಮೊಟ್ಟೆಯ ಕಥೆಗಿಂತ ಮೇ ಬಿ 10 ಪಟ್ಟು ದೊಡ್ಡ ತಂಡ ನನ್ನ ಜೊತೆ ಇತ್ತು, ಅಷ್ಟು ದುಡಿತಾ ಇದ್ರು. ಯಾಕಂದ್ರೆ ಈ ಸಿನಿಮಾ ತುಂಬಾ ದೊಡ್ಡ ಸಿನಿಮಾ ಕಂಪ್ಯಾರಿಟಿವ್ಲಿ ನಾವೇನ್ ಮಾಡಿದ್ವಿ ಅದಕ್ಕೆ. ಅದರ ಜೊತೆಗೆ ಈ ಸಿನಿಮಾ ನಮ್ಮನ್ನ ತುಂಬಾ ದುಡಿಸ್ಕೊಂಡಿದೆ. ಅಂದ್ರೆ ಒಬ್ಬ ನಟನಾಗಿ ಒಬ್ಬ ಸಿನಿಕರ್ತನಾಗಿ ಎಷ್ಟು ದುಡಿಸ್ಕೋಬೇಕೋ ಅದ್ರ ಸುಸ್ತು ಮಾಡಿ ಹಾಕಿದೆ. ಇಲ್ಲಿ ತನಕ 40 ದಿವಸ ಶೂಟಿಂಗ್ ಆದ್ಮೇಲೆ ಕೈ ಮುಗಿದು ನೀನ್ ಯಾವತ್ತೂ ಕೂಡ ನಿಮ್ ಸಹವಾಸಕ್ಕಿಲ್ಲ ಅಂತ ನನ್ನ ಟೀಮ್ ಕೈ ಮುಗಿಯುವಷ್ಟು ಸುಸ್ತು ಮಾಡಿದೆ. ಆ ಸುಸ್ತಿಂದ ಒಂದು ಒಳ್ಳೆ ಸಿನಿಮಾ ನಿಮ್ ಮುಂದೆ ಬಂದಿದೆ. ಅಂದ್ರೆ ನಾವು ತುಂಬಾ ಹೆಮ್ಮೆಯಿಂದ, ಇಲ್ಲ ನಾವು ಚೆನ್ನಾಗಿ ಮಾಡಿದೀವಿ ಅಂತ ಧೈರ್ಯದಿಂದ ಹೇಳ್ಕೋಬಹುದಂತ ಸಿನಿಮಾ. ಸೊ ಮಂಗಳೂರಿನ ಮಾಧ್ಯಮ ಮಿತ್ರರ ಹತ್ರ ಸ್ಪೆಷಲ್ ರಿಕ್ವೆಸ್ಟ್ ಏನೂ ಇಲ್ಲ, ಯಾವಾಗ್ಲೂ ನೀವು ಮಾಡ್ತಾ ಇರೋ ಕೆಲಸವನ್ನೇ ಮತ್ತೊಮ್ಮೆ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಏನಂದ್ರೆ ನಮ್ಮ ಸಿನಿಮಾಗಳನ್ನ ಜನರಿಗೆ ದಾಟಿಸಿ. ಸೊ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಏನಾದ್ರು ಪ್ರಶ್ನೆ ಇದ್ರೆ ಮಾತಾಡ್ತೀನಿ. ಈಗ ನಮ್ಮ ನಿರ್ಮಾಪಕರು ರವಿ ರೆಡ್ಡರ್ಸ್ ಅವ್ರ. ಎಲ್ಲರಿಗೂ ನಮಸ್ಕಾರ. ನಾನು ಈ 3ನೇ ಚಿತ್ರ, 3ಕ್ಕೂ ನೀವು ತುಂಬ ಸಹಕಾರ ಮಾಡಿದ್ದೀರಿ. ಮಂಗಳೂರಿನ ಎಲ್ಲ ಮಾಧ್ಯಮ ಮಿತ್ರರು, ಪತ್ರಿಕಾ ಮಿತ್ರರು ಎಲ್ಲರೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಸಹಕಾರ ನೀಡಿದಿರಿ. ಇದು ನಮ್ಮ ಕನಸಿನ ಕೂಸು ಟೋಬಿ ಅಂತಕ್ಕಂಥದ್ದು. ನಾನು ಈ ಸಿನಿಮಾದ ಬಗ್ಗೆ ತುಂಬ ನಿರೀಕ್ಷೆ, ಯಾಕಂತಂದರೆ ಇದು ನೀವು ಗರುಡಗಮನ ಇಷ್ಟ ಆಗಿದ್ದರೆ ನಾವು ಯಾವತ್ತೂ ಹೇಳ್ತೀವಿ ನಮ್ಮ ತಂಡದವರು ಅದಕ್ಕಿಂತ 10 ಪಟ್ಟು ಈ ಟೋಬಿ ಚಿತ್ರ ನಿಮಗೆ ಇಷ್ಟ ಆಗ್ತದೆ ಎಲ್ರಿಗೂ ಅಂತಕ್ಕಂಥದ್ದು ನಮಗೆ ಅಷ್ಟು ಧೈರ್ಯ ಈ ಚಿತ್ರದ ಮೇಲಿದೆ. ಇದು ಜನರಿಗೆ ತಲುಪಲಿಕ್ಕೆ ನೀವು ತಲುಪಿಸ್ಬೇಕು. ಅದನ್ನು ಬಹುಮುಖ್ಯ ಪಾತ್ರ ನಿಮ್ಮದು, ಪತ್ರಕರ್ತರು ಮತ್ತು ಮಾಧ್ಯಮ ಮಿತ್ರರು. ನಿಮ್ಮ ಹತ್ರ ನಮ್ಮದು ರಿಕ್ವೆಸ್ಟ್ ಇಷ್ಟೇ, ಇದನ್ನು ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಪ್ರೀತಿಯಿಂದ ನೀವು ಮಾಡ್ತೀರಿ ಅಂತ ನನಗೆ ಗೊತ್ತು. ಪ್ಲೀಸ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಮತ್ತೊಮ್ಮೆ ಇದರ
ಪ್ರಯತ್ನ, ಇಡೀ ತಂಡದ ಪ್ರಯತ್ನ. ಟೋಬಿ ಅಂತಕ್ಕಂಥ ಸಿನಿಮಾ ಇಡೀ ತಂಡದ ಪ್ರಯತ್ನ. ಇದರಲ್ಲಿ ಪ್ರವೀಣ್ ಶ್ರೇಯನ್ ಇರ್ಬೋದು, ಬಾಲಕೃಷ್ಣ ಅವರು ಇರ್ಬೋದು, ಶಾಮಿಲ್ ಬಂಗೇರ, ಅರ್ಪಿತ್, ಹೀಗೆ ತುಂಬ ಇಡೀ ಟೀಮ್ ಮಾಡಿದ ರಾಜ್ ನೇತೃತ್ವದ ಒಂದು ಟೀಮ್ ತುಂಬ ಅದ್ಭುತವಾಗಿ ಈ ಸಿನಿಮಾನ ಮಾಡಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಜೊತೆಗೆ ಶ್ರೀಕಾಂತ್, ಕಾಫಿ ಗ್ಯಾಂಗ್, ಆ ಟೀಮ್ ಕೂಡ ನಮ್ಮ ಜೊತೆ ಇದೆ. ನಾವೆಲ್ಲರೂ ಅತಿ ಹೆಚ್ಚು ಪ್ರೀತಿಸಿ ಮಾಡಿದ ಸಿನಿಮಾ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಅದೇ ರೀತಿ ಈಗ ಈ ಊರಿಗೆ ಪರ ಊರಿಂದ ಬಂದವರು ಅಂದ್ರೆ ನಮ್ಮ ನಟಿ ಚೈತ್ರ ಆಚಾರ್ ಅವರು. ಸೊ ಅವರು ಕೂಡ ಎಲ್ರಿಗೂ ನಮಸ್ಕಾರ. ನಾನು ಇಲ್ಲಿ ಬಂದಾಗ ಅದೇ ಹೇಳ್ತಾ ಇದ್ದೆ ರಾಜ್ಗೆ, ಇವರೆಲ್ಲರೂ ಪರಿಚಯನ ಅಂತ. ಯೂಶಲಿ ಬೆಂಗಳೂರಲ್ಲಿರೋ ಎಲ್ಲ ಮೀಡಿಯಾದವರು ನನಗೆ ನೋಡಿರ್ತೀನಿ ಅಲ್ಲಿ ಇಲ್ಲಿ. ಸೊ ನೀವೆಲ್ಲರೂ ಹೊಸ ಮುಖಗಳು, ನನಗೆ ಆಗಾಗ ಇಲ್ಲಿ ಬರ್ತಾನೆ ಇರೋವಂಗಾಗಲಿ, ನಿಮ್ಮೆಲ್ಲರೂ ಪದೇ ಪದೇ ನೋಡ್ತಿರೋವಂಗಾಗಲಿ. ನಮ್ಮ ಸಿನಿಮಾಗೆ ಬಂದರೆ ಇದೇ ಆಗಸ್ಟ್ 25ನೇ ತಾರೀಕು ನಮ್ಮ ಸಿನಿಮಾ ಟೋಬಿ ರಿಲೀಸ್ ಆಗ್ತಾ ಇದೆ. ಇದರಲ್ಲಿ ನಮ್ಮ ಶ್ರಮ, ಎಲ್ಲರೂ ನಮ್ಮಲ್ಲಿರುವಂಥ ಎಲ್ಲ ಶಕ್ತಿನ ಹಾಕಿ, ನಮ್ಮ ಪ್ರೊಡ್ಯೂಸರ್ ಅವರು ಒಂಚೂರು ಏನಕ್ಕೆ ಅಂತ ಕೇಳದೆ ಇರೋ ದುಡ್ಡನ್ನೆಲ್ಲ ಹಾಕಿ ತುಂಬ ಗ್ರ್ಯಾಂಡಾಗಿ ಅದ್ಧೂರಿಯಾಗಿ ಸಿನಿಮಾನ ತೆಗೆದಿದ್ದೀವಿ. ಆ ಒಂದು ಸ್ಕೇಲ್ ನಿಮಗೆ ಗರುಡಗಮನ ಏನಿತ್ತೋ ಅದಕ್ಕಿಂತ 10 ಪಟ್ಟು ಜಾಸ್ತಿ ಎಂಟರ್ಟೈನ್ಮೆಂಟ್ ಕೊಡೋದ್ರ ಮೂಲಕ, ಜೊತೆಗೆ ನಾವೇನು ಪ್ರೊಡಕ್ಷನ್ ವ್ಯಾಲ್ಯೂ ಇದೆ ಅದು ಕೂಡ ಎದ್ದು ಕಾಣಿಸುತ್ತೆ. ಆ್ಯಂಡ್ ಎಲ್ಲೂ ನಾವು ಏನೋ ಒಂದು ಈ ಥರ ಪ್ರಾಜೆಕ್ಟ್ ಮಾಡಬೇಕು ಅನ್ನೋದಕ್ಕೆ ತೆಗೆದಿದ್ದಂಥ ಸಿನಿಮಾ ಥರ ಕಾಣಿಸಲ್ಲ. ಈಗಾಗಲೇ ನಾನು ರಫ್ ಎಡಿಟ್ ಒಂದು ನೋಡಿರೋದ್ರಿಂದ ನಾನು ಇದರಲ್ಲಿ ನಟನೆ ಮಾಡಿದ್ರು ಕೂಡ ಅದು ನನಗೆ ನಾನು ಅದರಲ್ಲಿ ಇದ್ದೀನಿ ಅಂತ ಅನ್ನಿಸ್ದೆ. ಒಂದು ಕಥೆಯಾಗಿ ಅದನ್ನು ನೋಡಿದಾಗ ಎಷ್ಟು ಬೇಗ ಟೈಮ್ ಹೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಇನ್ನು ಆ ಮ್ಯೂಸಿಕ್ ಆದರೆ ಎಲ್ಲ ಏನೋ DI ಅದು ಇದು ಎಲ್ಲ ಮುಗಿದ್ಮೇಲೆ ಈ ಸಿನಿಮಾ ಬೇರೆದೇ ಒಂದು ಎಕ್ಸ್ಪೀರಿಯನ್ಸ್ ಜನಕ್ಕೆ ಕೊಡುತ್ತೆ ಅನ್ನೋ ಗ್ಯಾರಂಟಿ ನಮಗೆ ಖಂಡಿತವಾಗ್ಲೂ ಇದೆ. ಆ್ಯಂಡ್ ಅದನ್ನು ಜನರಿಗೆ ತಲುಪಿಸೋದು ನೀವುಗಳು. ಆ್ಯಂಡ್ ನಿಮ್ಮ ಪಾತ್ರ ಯಾವಾಗಲೂ ಮುಖ್ಯ ಆಗುತ್ತೆ. ಕೇಳ್ಕೊಳ್ಳೋದಿಷ್ಟೇ ಎಲ್ರಿಗೂ ಈ ಸಿನಿಮಾ ಬಗ್ಗೆ ನೀವು ಸ್ವಲ್ಪ ಎಕ್ಸ್ಟ್ರಾ ಇಂಟ್ರೆಸ್ಟ್ ಇಟ್ಟು ತಲುಪಿಸಿ, ನೀವು ಯಾರಿಗೂ ಡಿಸಪಾಯಿಂಟ್ ಆಗಲ್ಲ. ಆ್ಯಂಡ್ ನಿಮ್ಮೆಲ್ರಿಗೂ ಎಂಟರ್ಟೈನ್ ಮಾಡೇ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ನಟ ರಾಜ್ದೀಪ್ ಶೆಟ್ಟಿ ಸರ್. ಎಲ್ರಿಗೂ ನಮಸ್ಕಾರ. ನಾನು ಮಂಗಳೂರಿನವನಾಗಿದ್ದರೂ ಕೂಡ ಇದೆಲ್ಲ ನನಗೆ ಹೊಸದು. ಮಂಗಳೂರಲ್ಲಿ ಈ ಹಿಂದೆ ಒಂದಷ್ಟು ಸಿನಿಮಾ ಮಾಡಿದ್ರೂ ಮಾಧ್ಯಮ ಮಿತ್ರರ ಮುಂದೆ ಬಂದು ಮಾತಾಡೋದಿದ್ದು ಬಹುಶಃ 3-4 ವರ್ಷಗಳಲ್ಲಿ ಇದು 2ನೇ ಬಾರಿ. ಸೊ ಏನಾದರೂ ಹೆಚ್ಚು ಕಮ್ಮಿ ಇದ್ರೆ ದಯವಿಟ್ಟು ನಿಮ್ಮ ಮನೆಯವರು ಅಂತ ಹೇಳಿ ಕ್ಷಮಿಸಿ. ಟೋಬಿ ಅನ್ನೋ ಒಂದು ಅದ್ಭುತ ಸಿನಿಮಾದ ಹಿಂದೆ ಒಂದು ಅದ್ಭುತವಾದಂತಹ, ಒಂದು ಪರಮಾದ್ಭುತವಾದಂತಹ ಒಂದು ತಂಡ ಇದೆ ರಾಘವಿ ಶೆಟ್ಟರ ನೇತೃತ್ವದಲ್ಲಿ. ಈ ಕಥೆನ ಕೇಳಿದಾಗ ಬಹುಶಃ ಇದರ ಹಿಂದೆ ನಾನು ಒಂದು 10-12 ಸಿನಿಮಾನ ನಾನು ಮಾಡೋಕ್ಕಾಗಲ್ಲ ಅಂತ ರಿಜೆಕ್ಟ್ ಮಾಡಿದ್ದೆ. ರಿಜೆಕ್ಟ್ ಅಂತಂದ್ರೆ ಪದೇ ಪದೇ ರಿಪೀಟೆಡ್ ಕ್ಯಾರೆಕ್ಟರ್ಸ್ ಬರ್ತಾ ಇತ್ತು. ಆದರೆ ಟೋಬಿ ಸಿನಿಮಾದ ಕತೆ ಮತ್ತು ನನ್ನ ಪಾತ್ರ ಕೇಳಿದಾಗ ಬಹುಶಃ ಈ ಪಾತ್ರ ಮಾಡೋಕ್ಕೋಸ್ಕರನೇ ನಾನು 2 ವರ್ಷ ಕಾದಿದ್ದೀನಿ ಅಂತ ಅನ್ನಿಸ್ತು. ಪಾತ್ರದ ಬಗ್ಗೆ ಆಮೇಲೆ ಬಹುಶಃ ನಿಮ್ಮ ಪ್ರಶ್ನೆ ಇದ್ರೆ ಮಾತಾಡ್ತೀನಿ. ದೇವರು ಕೊಟ್ಟರು ಪೂಜಾರಿ ಕೊಡ್ಬೇಕಲ್ಲ ಅಂತಾರೆ. ಸೊ ಇಲ್ಲಿ ಇದು ನಮ್ಮ ಪ್ರಾರ್ಥನೆ. ಈ ಟೋಬಿ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಮಾಡಿರುವಂತಹ ಒಂದು ಸಿನಿಮಾ. ಈ ಪ್ರಾರ್ಥನೆನ ನೀವುಗಳು ನಮ್ಮ ಅಭಿಮಾನಿ ದೇವರುಗಳಿಗೆ ತಲುಪಿಸ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಅಷ್ಟೇ ಸರ್. ಥ್ಯಾಂಕ್ ಯು. ನಮ್ಮ ಇನ್ನೊಬ್ರು ನಟ ಯತೀಶ್ ಬೈಕಂಪಾಡಿ, ಮತ್ತೆ ನಮ್ಮ ನಟ ಹೌದು. ಅಂಡ್ ನಾವು ಸಿನಿಮಾ ಮಾಡೋದಕ್ಕಿಂತ ಮುಂಚೆಯಿಂದ ಕೂಡ ಅಂಡ್ ಪ್ರತಿ ಸಿನಿಮಾದಲ್ಲೂ ಕೂಡ ಹೌದು ಎಮ್ಮೆ ಕೆರೆ ದಯಾನಂದರಿಂದ ಇದರಲ್ಲಿ ಕಾನ್ಸ್ಟೇಬಲ್ ಆಗಿ ಕೂಡ ಎಲ್ಲದರಲ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಅಂಡ್ ಅದ್ರ ಜೊತೆಗೆ ತುಂಬಾ ದೊಡ್ಡ ಸಪೋರ್ಟ್ ನಮ್ಮ ಮಂಗಳೂರಲ್ಲಿ. ಏನೇ ಸಿನಿಮಾದ ನಮ್ಗೆ ಮಾತ್ರ ಅಲ್ಲ, ಯಾರೇ ಒಳ್ಳೆ ರೀತಿಯ ಒಂದು ಕಲೆಯ ಸಲುವಾಗಿ ಏನಾದ್ರು ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಯತೀಶ್ ಅಣ್ಣ ಮೊದಲು ಬರುವಂತ ಹೆಸರು. ಯತೀಶ್ ಅಣ್ಣ ಬಹುಶಃ ಮಾಧ್ಯಮದ ಮತ್ತೆ ನನ್ನ ಒಂದು ಒಡನಾಟ ಮೊದಲು ಹೋರಾಟದಿಂದ ಪರಿಸರದ ಹೋರಾಟ ಹಾಗಂದ್ಕೊಂಡ್ರೆ ಪರಿಸರವಾದಿ ಇಟ್ಕೊಂಡ್ರು. ನಂತರ ಟೂರಿಸಂ ಬಗ್ಗೆ ಒಂದಷ್ಟು ಕೆಲಸ ಮಾಡಿದ ನಮಗೋಸ್ಕರ ನಾವು ಮಾಡ್ಕೊಂಡಿದ್ದೆ. ಮಂಗಳೂರನ್ನ ಬೇರೆಯವ್ರಿಗೆ ಪರಿಚಯ ಮಾಡೋದು. ಆಗ ಎಲ್ಲ ಮಾಧ್ಯಮಿಕರು ನಮ್ಮೊಟ್ಟಿಗೆ ಒಂದು ತಂಡವಾಗಿ ಈಗ ಕೂಡ
ಒಂದು ಬ್ರ್ಯಾಂಡ್ ಮ್ಯಾಂಗ್ಳೂರ್ ಅಂತ ಅವರೇ ಒಂದು ಮಾಡ್ತಾರೆ. ಎಲ್ಲೂ ಬಹುಶಃ ಯಾವುದೇ ಮಾಧ್ಯಮದವರು ಅವ್ರ ಊರ ಬಗ್ಗೆ ಈ ಥರ ಒಂದು ಕ್ರಿಯೇಟ್ ಮಾಡಿಕೊಂಡು ಅದರ ಬಗ್ಗೆ ಕೆಲಸ ಮಾಡೋದು ನಾನು ಎಲ್ಲೂ ನೋಡಿಲ್ಲ. ಸೊ ಇಟ್ಸ್ ವೆರಿ ಪ್ರೊಆಕ್ಟಿವ್ ಮೀಡಿಯಾ. ಮತ್ತೆ ಬಹುಶಃ ರಾಜ್ ಶೆಟ್ಟಿಗೆ ನನ್ನಲ್ಲಿ ಏನು ಕಂಡ್ರೋ ಗೊತ್ತಿಲ್ಲ. ಒಂದು ದಿವಸ ಫೋನ್ ಮಾಡಿ ಸ್ವಲ್ಪ ಬರ್ತೀರಾ ಅಂತ. ನಾನು ಒಂದು ತಪ್ಪಿಸ್ದೆ. ಆ ದಿವಸ ಇನ್ನೊಂದು ದಿವಸ ಇಟ್ಕೊಂಡು ಬಂದು ಕತೆ ಹೇಳಿದ್ರು, ನೀವು ಯು ಆರ್ ಟೇಕಿಂಗ್ ಎ ಪ್ರೊಫೆಷನಲ್ ರಿಸ್ಕ್ ಅಂತ ಹೇಳಿದೆ ನನ್ನನ್ನು ಕ್ಲಾಸ್ ಮಾಡಿ. ಬಟ್ ಏನೋ ಏನೇನು ಮಾಡಿದ್ದೀನಿ ಅದು ಸಂಪೂರ್ಣ ಅದರ ಕ್ರೆಡಿಟ್ ರಾಜ್ ಶೆಟ್ಟಿ. ಯಾವುದೊಂದು ಕ್ಲೇ ಕೊಟ್ಟು ಏನಾರ ಆರ್ಟಿಸ್ಟ್ ಕೈ ಕೊಟ್ಟು ಮಾಡಿಸಿದ್ರಲ್ಲ ಅದು ಅವರೇ ಮಾಡಿದಂಥದ್ದು. ಬಹುಶಃ ನಾನು ಹೊರನಾಟ ಅಂತ ಒಳ್ಳೆ ಹೆಮ್ಮೆಯಿಂದ ಇಟ್ಕೊಂಡು ತಿರುಗ್ತಾ ಇದ್ದೆ. ಕನ್ನಡ ಹೊರನಾಟ ಅಂದ್ರೆ ರಾಜ್ಕುಮಾರ್, ಇಲ್ಲಿದು ಹೊರನಾಟ ಒಮ್ಮೆ ಇನ್ನೊಮ್ಮೆ ಕರೆದ್ರು ಅದು ಹೊರನಾಟ ನಾನು ಹೌದು. ಹಾಗೆ ಬಹುಶಃ ಈ ಟೋಬಿ ನನಗೆ ನಾನು ಏನೋ ಬೇರೆ ಕೆಲಸದಲ್ಲಿ ಪರಿಚಯ. ಈಗ ನಟ ಅಂತ ಒಂದು ಮಾಡಿಸಿ, ನನ್ನ ತಂದೆ ಒಬ್ರು ನಟ, ಈ ಈಸ್ ಅಕಂಪ್ಲಿಷ್ಡ್ ಆಕ್ಟರ್. ಬಟ್ ಅವ್ರದ್ದು 1% ಕೂಡ ನನಗೆ ಬಂದಿಲ್ಲ. ಬಟ್ ಟೋಬಿ ಮತ್ತೆ ಈ ರಾಜ್ ನಮ್ಮ ಇವರು ಪ್ರೊಡ್ಯೂಸರ್ ರವಿಯನ್ನ ಹೇಳ್ತಾ ಇದ್ರು, ರಾಜ್ ಈಸ್ ಅನ್ ಯೂನಿವರ್ಸಿಟಿ ಅಂತ. ಸೌತ್ ಕ್ಯಾನಡಾದವರು ನಾವು ವೆರಿ ಲಕ್ಕಿ ಟು ಹ್ಯಾವ್ ಹಿಮ್ ವಿತ್ ಅಸ್. ಅವ್ರ ಅಂಡರ್ ತಂಡ ಅಂತ ಹೇಳ್ತಾರಲ್ಲ, ಒಂದು 7-8 ಡೈರೆಕ್ಟರ್ಗಳು ಕ್ರಿಯೇಟ್ ಆದ್ರೆ ಏನೂ ಆಶ್ಚರ್ಯ ಇಲ್ಲ. ಆ್ಯಂಡ್ ಅದರಲ್ಲಿ ರಾಜ್ಯದ ಚಾಪ್ ಇದ್ದೇ ಇದೆ. ಕ್ವಾಲಿಟಿ, ಡಿಸಿಪ್ಲಿನ್. 6 ಗಂಟೆಗೆ ಅಂದರೆ ಬೆಳಿಗ್ಗೆ 6 ಗಂಟೆಗೆ ಫಸ್ಟ್ ಶಾರ್ಟ್ಗೆ ರೆಡಿ. ದಿಸ್ ಇಸ್ ಅಮೇಝಿಂಗ್. ಮತ್ತು ನಾನು ಬೇರೆಯವರು ನಮ್ಮ ತಂಡದಲ್ಲಿ ಕೆಲಸ ಮಾಡೋರು, ಬ್ಯಾಂಗ್ಳೂರಿಗೆ ಬಂದವರು ಯಾರು ಹಣದಿಂದ ಬಂದವರಿಲ್ಲ. ಅವರು ರಾಜೊಟ್ಟು ಕೆಲಸ ಮಾಡಬೇಕು ಅನ್ನೋದು ಅದೊಂದು ಅನುಭವ ಬೇಕು ಅಂತ ಬಂದವರು. ನಮ್ಗೆ ಅದು ಕೇಳಿ ತುಂಬ ಖುಷಿ ಆಗುತ್ತೆ. ಬಹುಶಃ ಇಂಥ ಒಂದು ಟ್ಯಾಲೆಂಟ್ ಇನ್ನಷ್ಟು ಚಿತ್ರಗಳು ಬರಬೇಕು. ನನಗೆ ಯಾರು ಹೇಳಿದ್ರು, ರಾಜ್ ತಮಿಳ್ ಪಿಕ್ಚರ್ ಯಾವುದೋ ವೆಬ್ ಸೀರೀಸ್ ಮಾಡ್ತಾರಂತ. ನಾನು ಒಂದು ದಸ್ಕ ಅಂತ ಅಲ್ಲಿ ಹೋದ್ರೆ ಇಲ್ಲಿದೆಲ್ಲ. ಬಟ್ ಅವರಂಥದ್ದೊಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಹೋಗಿದ್ದಾರೆ. ರಾಜ್ ಒಬ್ಬರೇ ಅಲ್ಲ ಅಂತ ಅವ್ರಿಗೆ ಹೇಳ್ತಾರೆ. ಪ್ರಾಕ್ಟಿಕಲ್ ಆಗಿ ಅದು ಕೂಡ ಹೌದೇ. ಈಸ್ ಕ್ರಿಯೇಟೆಡ್ ಅ ವಂಡರ್ಫುಲ್ ಟೀಮ್ ಆಫ್. ಹಾಗೆ ಆ ಶಾಮಿಲಲ್ಲಿ ಇವರೆಲ್ಲ ಸ್ಟೇಜಿಗೆ ಬರೋದೇ ಇಲ್ಲ. ಐ ವಾಂಟೆಡ್ ಹಿಮ್ ಟು ಸಿಟ್ ಹಿಯರ್. ಬಟ್ ಎಲ್ಲರೂ ಹಾಗೇನೆ ಸ್ವಾರ್ಥ ಇಲ್ಲದೆ ಒಂದು ಏನು ಇಟ್ಕೊಂಡಿದ್ರು ಅದಕ್ಕೆ ಕರೆಕ್ಟಾಗಿ ಕೆಲಸ ಮಾಡಿಕೊಂಡು, ಬಹುಶಃ ಡೆಡಿಕೇಶನ್ ಇದೆ ಫಸ್ಟ್ ಪ್ರಯಾರಿಟಿ. ಪಾಪ್ಯುಲಾರಿಟಿ ಮತ್ತು ಹಣ ಹಿಂದೆ ಬರ್ತದೆ, ಅದಕ್ಕೆ ತಾವೆಲ್ಲ ಇದ್ದೀವಿ. ತಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಬೇಕು. ಲೆಟ್ಸ್ ಟುಗೆದರ್ ಕ್ರಿಯೇಟ್ ಅ ಬೆಂಚ್ ಮಾರ್ಕ್. ಆಲ್ರೆಡಿ ನನಗೆ ಹೇಳಿದ್ದಾರೆ, ನೀನು ನೋಡಬೇಡ ಮೂವಿ, ಥಿಯೇಟರ್ವೇ ನೋಡು. ಬಟ್ ಹೇಳಿದವರು ಎವ್ರಿಬಡಿ ಇಸ್ ಗಿವಿಂಗ್ ಎ ವಂಡರ್ಫುಲ್. ಅದೊಂದು ಎಕ್ಸ್ಪೀರಿಯನ್ಸ್ ಬೇರೆ ಅಂತ ಹೇಳ್ತಾ ಇದ್ದಾರೆ. ನಾನು ಕೂಡ ಕಾಯ್ತಾ ಇದ್ದೀನಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಪ್ಲೀಸ್ ಕನ್ವೆ ದಿಸ್ ಟು ದ ವರ್ಲ್ಡ್. ಥ್ಯಾಂಕ್ ಯು. ಅಷ್ಟೇ ಇದ್ದಿದ್ದು. ಅಂದ್ರೆ ನಮ್ಮ ಹತ್ರ ಏನೋ ನಿಮಗೆ ಗೊತ್ತಿಲ್ಲಿರುವಂತ ವಿಷಯಗಳೇನೂ ಇಲ್ಲ, ಹಾಗಾಗಿ ಏನು ಜಾಸ್ತಿ ಭಾಷಣ ಮಾಡೋದಕ್ಕಿಲ್ಲ. ಏನಾದ್ರು ಪ್ರಶ್ನೆಗಳಿದ್ರೆ ನಾವು ತುಂಬಾ ಈಸಿ ಪ್ರಶ್ನೆಗಳನ್ನು ದಯವಿಟ್ಟು ಕೇಳಬೇಕು ಅಂತ ವಿನಂತಿ. ಈಗ ನಿಮ್ಮ ಟೀಸರ್ ಮತ್ತೆ ಟ್ರೈಲರ್ ಆಲ್ರೆಡಿ ಕ್ಲಿಕ್ ಆಗಿದೆ, ಎಲ್ಲ ಮೆಚ್ಕೊಂಡಿದ್ದಾರೆ ತುಂಬಾ. ಅಷ್ಟೇ ಅದರಲ್ಲಿ ಹೆಚ್ಚಿನವರ ರಿಯಾಕ್ಷನ್ ಏನಂದ್ರೆ ಇದು ಒಂದು GGVV ಸ್ವಲ್ಪ ಛಾಯೆ ಇದರಲ್ಲಿ ಕಾಣ್ತದೆ. ನಿಮ್ಮ ಅಟೈರ್ ಇರ್ಬೋದು, ಇದರಲ್ಲೆಲ್ಲ ಕಾಣ್ತದೆ. ಸೊ ಇದರ ಲಿಂಕ್ ಅದಕ್ಕೆ ಏನಾದ್ರು ಸಂಬಂಧ ಇದೆಯಾ ಏನು? ಅಂದ್ರೆ ಏನಾಗಿದೆ ಅಂದ್ರೆ ಈ ಟ್ರೈಲರ್ ಕಟ್ಟಬೇಕಾದ್ರೆ ನಮಗಿದ್ದಂತ ಒಂದು ದೊಡ್ಡ ಚಾಲೆಂಜ್ ಏನಂದ್ರೆ, ಈ ಸಿನಿಮಾದಲ್ಲಿ GGVV ಟ್ರೈಲರ್ ಕಟ್ಟಬೇಕಾದ್ರೆ ನಾವು ಒಂದು ಕೆಲಸ ಮಾಡಿದೆ. GGVVಯ ಸಿನಿಮಾದಲ್ಲಿದ್ದಂತಹ ದೊಡ್ಡ ದೊಡ್ಡ ಮಾಸ್ ಮೂಮೆಂಟ್ಗಳು ಅಂತ ಏನ್ ಕರಿತೀವಿ, ಆ ಹುಲಿವೇಷನ್ ಸೀಕ್ವೆನ್ಸ್ ಇರ್ಬೋದು, ಚಂದ್ರಚೂಡ ಹಾಡಿರ್ಬೋದು, ಅದರ ಬೆಸ್ಟ್ ಮೂಮೆಂಟ್ಗಳನ್ನು ನಾನು ಟ್ರೈಲರ್ ಅಲ್ಲಿ ಇಟ್ಟಿದ್ದೆ. ಯಾಕಂದ್ರೆ ಆಗ ನಾವಿನ್ನೂ ಕೂಡ ಪ್ರೂವ್ ಮಾಡಿಕೊಳ್ಳದ ತಂಡ, ಒಂದು ಸಿನಿಮಾ ಆಗಿತ್ತು ಅಷ್ಟೇ. ಸೊ ಈ ತರದ ಸಿನಿಮಾ ಮಾಡಿ ನಾವು ಪ್ರೂವ್ ಮಾಡ್ಕೊಂಡಿರ್ಲಿಲ್ಲ. ಹಾಗಾಗಿ ಆಡಿಯನ್ಸ್ ನ ಥಿಯೇಟ್ರಿಗೆ ಕರ್ಕೊಂಡ್ಬರುವಂತ ಒಂದು ದರ್ದಿತ್ತು ನಮ್ಮ ಹತ್ರ, ಕಷ್ಟ ಆಯ್ತು. ಆದ್ರೆ ಈ ಟ್ರೈಲರ್ ಮಾಡ್ಬೇಕಾದ್ರೆ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ, ಅಂತಹ ಒಳ್ಳೆ ಮೂಮೆಂಟ್ಸ್ ಗಳನ್ನೆಲ್ಲ ಕಟ್ ಮಾಡಿ ತುಂಬಾ ವಿಷಯಗಳನ್ನ ರಿವೀಲ್ ಮಾಡಿರುವಂತಹ, ಈಗ ಎಕ್ಸಾಂಪಲ್ ಪ್ರತಿಯೊಬ್ಬರಿಗೂ ಸಂಬಂಧಗಳೇನೆಲ್ಲ ಇದೆ ಇದರಲ್ಲಿ ಅದು ಗೊತ್ತಾಗದೆ ಇರೋ ತರ. ಈಗ ಆಕ್ಚುಲಿ ಟ್ರೈಲರ್ ನೋಡಿದ್ರೆ ಏನೋ ಒಂದು ಕತೆ ಅರ್ಥ ಆಗುತ್ತೆ, ಬಟ್ ಆ ಕಥೆನೇ ಅದು ಸಿನಿಮಾದ ಕತೆ ಅಲ್ಲ. ಕೆಲವಾರು ತುಂಬಾ ಇಮೋಷನಲ್ ಮೂಮೆಂಟ್ ಗಳನ್ನ ತಗೊಂಡ್ಬಂದು ನಾವು ಕಾಮಿಡಿ ತರ ಟ್ರೀಟ್ ಮಾಡಿದ್ವಿ, ಬಟ್ ಅದು ಗೊತ್ತೂ ಆಗಲ್ಲ ಟ್ರೈಲರ್ ಅಲ್ಲಿ. ಸೊ ಈ ತರ ಮಾಡಿ ಕಟ್ಟಿದಂತಹ ಒಂದು ಟ್ರೈಲರ್. ಬಟ್ ಅದು ಯಾಕೆ ಆಗ್ತಿದೆ ಅಂತ ನನಗೆ ಅರ್ಥ ಆಗ್ತಿದೆ. ಒಂದು ತುಂಬಾ ಇಂಪಾರ್ಟೆಂಟ್ ಆಗಿ ಏನಂತ ಹೇಳಿದ್ರೆ, ಪಂಚ ಉಡೋದು ಮತ್ತೆ ಆ ಗಡ್ಡ ಮತ್ತೆ ಆ ಕೂದಲು ಜೊತೆ ಕೂದಲು ಅಂದ್ರೆ ಇಲ್ಲಿ ಮಾತ್ರ
ಮತ್ತೆ ಆ ಶರ್ಟ್ ಅಂಡ್ ಅದ್ರ ಜೊತೆಗೆ ಒಂದು ಸಣ್ಣ ರೇಜ್ ಇದೆ, ಒಂದು ಸಿಟ್ಟಿದೆ. ಆದ್ರೆ ಈ ಟ್ರೈಲರ್ ಅಲ್ಲಿ ಅದನ್ನ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಆ ರೇಜ್ನ ಅಗತ್ಯ ಇತ್ತು. ಬಟ್ ಆದ್ರೆ ಮಧ್ಯದ ಪೀಸಲ್ಲಿ ನಾವು ಒಂದು ವಿಷಯನ ಹೇಳ್ತೀವಿ, ಇವನಿಗೊಂದು ಸಂಬಂಧಗಳ ಜೊತೆ ಒಂದು 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 ಒಳ್ಳೆ ಸಂಬಂಧ ಇದೆ. ಈಗ ಗರುಡ ಗಮನದ ಶಿವ ಅಥವಾ ಹರಿಯ ಪಾತ್ರ ಫ್ಯಾಮಿಲಿಯಿಂದ ತುಂಬಾ ವಿಮುಖರು, ಅವರವರೇ ಗ್ಯಾಂಗ್ಸ್ಟರ್ ವರ್ಲ್ಡ್ ಅಲ್ಲೇ ಏನೋ ಬೆಳೆಯೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಆದ್ರೆ ಈ ಪಾತ್ರ ಅದು ಒಂದು ಬಾಂಧವ್ಯದ ಮಧ್ಯ ಬೆಳೀತಾ ಇರುವಂತಹ ಪಾತ್ರ. ಹಾಗಾಗಿ ದಿಸ್ ಇಸ್ ಅ ಫಿಲ್ಮ್ ವಿಚ್ ಇಸ್ ಅ ಫ್ಯಾಮಿಲಿ ಫಿಲ್ಮ್. ಸೊ ಇದರಲ್ಲಿ ಸಂಬಂಧಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಇದೆ. ಅಂಡ್ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಗರುಡ ಗಮನ ಮಾಡ್ಬೇಕಾದ್ರೆ ನಾವು ಮಾಡಿದಂತ ತುಂಬಾ ದೊಡ್ಡ ಎಕ್ಸ್ಪೆರಿಮೆಂಟ್ ಏನಂದ್ರೆ, ಎಲ್ಲಿ ನಿಜವಾಗಿ ಮಾಸ್ ಸಿನಿಮಾಗಳು ಎತ್ಕೊಳ್ಳೋ ಸೀನ್ಗಳನ್ನ ನಾವಲ್ಲಿ ಮುಗಿಸ್ತಾ ಇದ್ವಿ, ಎಲ್ಲಿಗೆ ಅವ್ರು ಮುಗಿಸ್ತಾ ಇದ್ರು ನಾವಲ್ಲಿ ಎತ್ಕೊಳ್ತಾ ಇದ್ವಿ. ಆದ್ರೆ ಈ ಸಿನಿಮಾದಲ್ಲಿ ನಾವು ಹಾಗೆ ಮಾಡಿಲ್ಲ. ಮಾಸ್ ಅನ್ನೇ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸಿ ಬೇರೆ ರೀತಿಯ ಒಂದು ಡೆಫಿನೇಷನ್ ಕೊಡುವಂತ ಪ್ರಯತ್ನ ಮಾಡಿದೀವಿ. ಆ ಡೈಲಾಗ್ ಬೇಸ್ಡ್ ಅಲ್ಲದೆ ಕ್ಯಾರೆಕ್ಟರ್ ಬೇಸ್ಡ್ ಮಾತಾಡಿದ್ರೆ ಹೇಗೆ ಮಾಡ್ಬೋದು ಅಂತ. ಹಾಗಾಗಿ ಗರುಡ ಗಮನ ಮತ್ತೆ ಟೋಬಿ ಇದು ಕಂಪ್ಲೀಟ್ಲಿ ಬೇರೆ ಬೇರೆ ಸಿನಿಮಾಗಳು. ನೋಡಿದ್ಮೇಲೆ ಅದು ಗೊತ್ತಾಗುತ್ತೆ ಅಂತ ನನಗೆ ಅನ್ಸುತ್ತೆ. ಈಗ ನೀವು ಈಗಾಗಲೇ ಕೆಲವೊಂದು ವಿಡಿಯೋಸ್ ನೋಡಿರ್ಬೋದು, ರಿಯಾಕ್ಷನ್ ವಿಡಿಯೋಸ್. ಇವನ್ ಹಿಂದಿ ಮತ್ತೆ ಫಾರಿನರ್ಸ್ ಕೂಡ ಕೆಲವೊಂದು ರಿಯಾಕ್ಷನ್ ವಿಡಿಯೋಸ್ ಮಾಡಿದ್ದಾರೆ. ಸೊ ಕೆಲವರದೆಲ್ಲ ಡಿಮಾಂಡ್ ಈಗಲೇ ಬರ್ತಾ ಇದೆ, ಇದನ್ನು ನಮ್ಮ ಭಾಷೆಯಲ್ಲಿ ಕೂಡ ಡಬ್ ಮಾಡಬೇಕು ಅಂತ. ಸೊ ನೀವು ಕಾಂತಾರ ತರ ಮತ್ತೆ 15 ದಿನದೊಳಗಡೆ ಇದು ಮಾಡೋದಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಏನಾದ್ರು ಪ್ಲಾನ್ ಮಾಡ್ತಾ ಇದ್ದೀರಾ? ಆ ಪ್ಲಾನ್ ಯಾವತ್ತೂ ಕೂಡ ಇದ್ದೇ ಇರುತ್ತೆ. ಆದ್ರೆ ಯಾವತ್ತೂ ಕೂಡ ನಮ್ಮ ಭಾಷೆಯಲ್ಲಿ ಎಷ್ಟು ದೊಡ್ಡ ಗೆಲುವಾಯ್ತು ಅನ್ನೋದು, ಅದರಿಂದಾಗಿ ನಮಗೆ ಬೇರೆ ಕಡೆ ಸಿನಿಮಾ ಹೋದಾಗ ಅದಕ್ಕೊಂದು ಯೋಗ್ಯತೆ ಇರುತ್ತೆ ಸಿನಿಮಾಗೆ. ಜೊತೆಗೆ ನಮ್ಮ ಪ್ರೊಡ್ಯೂಸರ್ಗೂ ಕೂಡ ಭಾರ ಆಗಲ್ಲ. ಇಲ್ಲದಿದ್ರೆ ಎಲ್ಲಾ ಕಡೆ ಹೋಗಿ ನಾವು ನಮ್ಮ ಸಿನಿಮಾಗಳನ್ನ ಮಾರಬೇಕಾಗುತ್ತೆ. ಮಾರೋದು ಅಂದ್ರೆ ಅಲ್ಲಿ ದುಡ್ಡಿನ ಖರ್ಚು ವ್ಯಯಿಸ್ಬೇಕಾಗುತ್ತೆ. ಹಾಗಾಗಿ ನಾವು ಸದ್ಯಕ್ಕೆ ಫೋಕಸ್ ಮಾಡ್ತಾ ಇರೋದು ಆಗಸ್ಟ್ 25ಕ್ಕೆ ನಾವು ಎಷ್ಟು ದೊಡ್ಡ ಓಪನಿಂಗ್ ಅನ್ನ ಪಡ್ಕೋತೇವೆ, ಇಲ್ಲಿಂದ ಬರ್ತಾ ಇರುವಂತ ರೆಸ್ಪಾನ್ಸ್ ಏನು ಅಂತ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ಊರಲ್ಲಿ ಎಷ್ಟಾಗುತ್ತೋ ಅಷ್ಟು ಈ ಸಿನಿಮಾನ ನಾವು ಜನರಿಗೆ ತಲುಪಿಸಿ ಇಲ್ಲೊಂದು ಒಳ್ಳೆ ಓಪನಿಂಗ್ ತಗೊಂಡು ಸಿನಿಮಾ ಏನಾದ್ರೂ ಯೋಗ್ಯತೆ ಇದ್ರೆ ಬೇರೆ ಭಾಷೆಗೆ ಹೋಗಬಹುದು. ಅದು ಯಾಕಂದ್ರೆ ನನಗೆ ಫೈನಲಿ ಏನೇ ಆದ್ರೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ಲಾಸ್ಟಿಂಗ್ ಮ್ಯಾಟರ್ ಆಗೋದು ಸಿನಿಮಾ ಯೋಗ್ಯವಾ ಅಲ್ವಾ ಅಂತ. ಸೊ ನಮ್ಮ ಲೆಕ್ಕದಲ್ಲಿ ಯೋಗ್ಯ. ಬಟ್ ಆದ್ರೆ ನಾವು ಅದಕ್ಕೆ ಬೇಕಾದಂತ ತಯಾರಿಗಳನ್ನ ಈ ತರ ಎಲ್ಲ ಮಾಡ್ಕೊಂಡಿರಿ ಅಂತ ಹೇಳಿಟ್ಟಿದೀವಿ ಅಷ್ಟೇ. ಯಾಕೆಂದ್ರೆ ಅದು ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ, ನಮಗೆ ಯೂಟ್ಯೂಬ್ ರಿವ್ಯೂಗಳು ಮಾತ್ರ ಅಲ್ಲ, ತುಂಬಾ ಜನ ಡಿಸ್ಟ್ರಿಬ್ಯೂಟರ್ಗಳು ಸ್ಪೆಷಲಿ ತೆಲುಗು ಮತ್ತೆ ಮಲಯಾಳಮಿಂದ ಫೋನ್ ಮಾಡ್ಕೊಂಡು ನಮಗೆ ಈ ಸಿನಿಮಾ ನಮಗ್ ಬೇಕು ಅಂತ ಹೇಳ್ತಾ ಇದ್ರು. ಹಾಗಾಗಿ ನಮ್ಗೆ ಅರ್ಥ ಆಗ್ತಿದೆ ನಿಮಗೆ ಬೇಕು ಅಂತ. ಹಾಗಾದ್ರೆ ನಾವು ತಯಾರಿ ಮಾಡ್ಕೊಂಡಿರ್ತೀವಿ. ಬಟ್ ನಮ್ಮ ಎಲ್ಲಾ ಅಟೆನ್ಷನ್ ಇರೋದು ಕನ್ನಡದ ಓಪನಿಂಗ್ಗೆ. ಕಾಪಿ ಬಸ್ಪಿನವರು ಕೆಲವು ಕಡೆ ನಾಯಿದ ಬುಧರ್ಲುಂಡು ಅಂದ್ರೆ ಈ ಲೋಕದ ವಿಷಯದಲ್ಲಿ ದಾದಂತ ಟೋಬಿ ಬಂಡ. ಟೋಬಿ ಅಂದ್ರೆ ಅದು ಈಗ ಎಲ್ಲಾ ಹೆಸರುಗಳು, ಎಕ್ಸಾಂಪಲ್ ನನ್ನ ಹೆಸರು ರಾಜ್ ಅಂತ, ನಮ್ಮನೇಲಿ ರಾಜು ಅಂತ ನಾಯಿ ಇತ್ತು. ಸೊ ಎಲ್ಲಾ ಹೆಸರುಗಳನ್ನು ಕೂಡ ಆಕ್ಚುಲಿ ನಾಯಿ ಇಡುವುದು. ಸೊ ಟೋಬಿ ಅನ್ನೋದು ಒಬ್ಬ ಹೆಸರು. ಇದು TK ದಯಾನಂದ್ ಅನ್ನುವಂತ ಒಬ್ಬ ಬರಹಗಾರ ಬಂದಂತ ಒಂದು ಕತೆ ಇತ್ತು. ಆ ಕಥೆಯಲ್ಲಿದ್ದಂತ ಒಂದು ಪಾತ್ರ ಅಂದ್ರೆ, ಈಗ ಮೂಗುತಿ ಹಾಕೊಂಡು ಹೇಗೆ ಕಾಣಿಸ್ತಾ ಇದೆ ಆ ಪಾತ್ರ ಅಲ್ಲ, ಒಂದು ಸಾಮಾನ್ಯನ ಪಾತ್ರ ಅದು. ಬಟ್ ಆ ಸಾಮಾನ್ಯನಲ್ಲಿ ಒಂದು ಅಸಾಮಾನ್ಯತೆ ಇತ್ತು. ಹಾಗಾಗಿ ನನಗೆ ಇದನ್ನ ಒಂದು ಸಿನಿಮಾ ಆಗಿ ನೋಡಿದ್ರೆ ಚೆನ್ನಾಗಿರುತ್ತೆ, ಸಿನಿಮಾ ಆಗಿ ಇದನ್ನ ಬೆಳೆಸಿದ್ರೆ ಚೆನ್ನಾಗಿರುತ್ತೆ ಅನ್ನೋಂಥ ಐಡಿಯಾಗಳು ಬಂದಾಗ ನಾನು ಇದಕ್ಕೆ ಟೋಬಿ ಅಂತಾನೆ ನಾಮಕರಣ ಮಾಡಬೇಕು ಅನ್ಕೊಂಡೆ. ಯಾಕಂದ್ರೆ ಆ ಕಥೆಗಿದ್ದಂತ ಹೆಸರು ಕೂಡ ಅದೇ. ಅಂಡ್ ಅದರ ಜೊತೆಗೆ ನನಗೆ ಇದನ್ನ ಸಿನಿಮಾ ಮಾಡಿಸ್ಬೇಕು ಅಂತ ಹೇಳಿದ್ದು ಕೂಡ ಆ ಪಾತ್ರವೇ. ಹಾಗಾಗಿ ಆ ಪಾತ್ರಕ್ಕೆ ಗೌರವ ಕೊಡ್ತಾ ಟೋಬಿ ಅಂತ ಹೆಸರಿದೆ. ಈಗ ರಕ್ಷಿತ್ ಶೆಟ್ಟಿ ಅವರು ಅವರ ಮೂವಿಯಲ್ಲಿ ನಾಯಿಯನ್ನ ಇಟ್ಕೊಂಡು ತೋರಿಸಿದ್ರು ಚಾರಗೆ. ಅಲ್ಲಿ ಇಲ್ಲಿ ಚೇಂಜಸ್ ಮಾಡಿ ನೀವು ಅಷ್ಟು ಸುಲಭವಾಗಿ ಸಿನಿಮಾ ಆಗೋದ್ರೆ ಚೆನ್ನಾಗಿರ್ತಿತ್ತಲ್ವ. ಸೊ ಐ ಥಿಂಕ್ ಇಲ್ಲ ಅದರಲ್ಲಿ ಚಾರ್ಲಿ ಅನ್ನೋದು ಒಂದು ಇಡೀ ಸಿನಿಮಾದಲ್ಲಿರುವಂತ ಪಾತ್ರ. ಇಲ್ಲಿ ಆಕ್ಚುಲಿ ಆ ಕುರಿಗೆ ಒಂದು ಹೆಸರಿಲ್ಲ, ಆ ಕುರಿಗೆ ಒಂದು ಪಾತ್ರ ಇಲ್ಲ, ಆ ಕುರಿಗೆ ಒಂದು ರೂಪಕ. ನಾನು ಯಾವತ್ತೂ ಕೂಡ ತುಂಬಾ ಒಳ್ಳೆ ಸಿನಿಮಾಗಳು ಅದನ್ನು ದೃಶ್ಯ ಕಾವ್ಯಗಳಾಗಿ ನೋಡೋದಿಲ್ಲ. ಅಂದ್ರೆ ದೃಶ್ಯ ಕಾವ್ಯಗಳು ಅಂದ್ರೆ ಇಟ್ಸ್ ಅ ಪೋಯಟ್ರಿ ಇನ್ ಮೋಷನ್. ಹಾಗಿರ್ಬೇಕಾದ್ರೆ ರೂಪಕಗಳಿಗೆ ಒಂದು ಸ್ಪೇಸ್ ಇದೆ. ರೂಪಕ ಅಂದ್ರೆ ಸಿಮಿಲಿ ಅಂತ ಕರಿತೀವಿ, ಈ ತರ ಇದು ಅಂತ. ಆದ್ರೆ ಅದನ್ನು ಒತ್ತಿ ಹೇಳಬೇಕು ಅಂತಿಲ್ಲ. ಕುರಿಯ ತರದ ಮನುಷ್ಯ ಅನ್ನುವಂತ ಒಂದು ಸಂಬಂಧವನ್ನು ದಾಟಿಸೋದಕ್ಕೆ ಒಂದು ಪ್ರತಿಮೆಯಾಗಿ ಒಂದು ರೂಪಕವಾಗಿ ಈ ಕುರಿ ಇರುತ್ತೆ. ಬಿಟ್ರೆ ಈ ಕುರಿನೇ ಆಕ್ಟ್ ಮಾಡ್ಕೊಂಡು ಒಂದೇನು ಮಾಡೋದು ಸಿನಿಮಾದಲ್ಲಿ. ಅಂಡ್ ಆ ಕುರಿ ಯಾರ್ದು ಕೂಡ ಆಗಿರಲ್ಲ. ದೀಪಕ್ ಶೆಟ್ಟಿ ಅವರಿಗೆ ನೀವು ಮುಂಚೆ ತಮಿಳು ತೆಲುಗು ಆಕ್ಟ್ ಮಾಡಿದ್ದೀರಾ, ಹೌ ಇಸ್ ಇಟ್ ಕಮಿಂಗ್ ಬ್ಯಾಕ್, ಹೇಗಾಯ್ತು ಅಂತ? ಮತ್ತೆ ನಿಮ್ಮ ಪಾತ್ರದ ಬಗ್ಗೆ, ಇದ್ರ ಬಗ್ಗೆ ಎಲ್ಲೂ ಮಾತಾಡಲಿಲ್ಲ ನೀವು, ಇದ್ರ ಬಗ್ಗೆ ಸ್ವಲ್ಪ ಮಾತಾಡಬಹುದಾ? ವಿಲನ್ ಪಾತ್ರ ಮಾಡಿದ್ದೀರಾ. ಥ್ಯಾಂಕ್ ಯು. ವಿಲನ್ ಅಂತ ಅಲ್ಲ, ಇದು ಅಂದ್ರೆ ನಿಮ್ಮ ಸುತ್ತಮುತ್ತ ಇರುವ ಒಂದು ವ್ಯಕ್ತಿಯ ಪಾತ್ರ ಇದು. ಸೊ ನಾವು ಡೈಲಿ ನೋಡುವಂತ ವ್ಯಕ್ತಿ ಒಬ್ಬ. ಕೆಲವರಿಗೆ ನೋಡಿದ್ರೆ ಮುದ್ದು ಅನ್ಸ್ಬೋದು, ಕೆಲವರಿಗೆ ಇವರನ್ನು ಸಾಯಿಸಬೇಕು ಅನ್ಸ್ಬೋದು. ಸೊ
ಸೊ ಅವರವರ ಒಂದು ದೃಷ್ಟಿಕೋನಕ್ಕೆ ಅದು ಪಾತ್ರ ಬಿಟ್ಟಿದೆ. ನನಗೆ ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಕನ್ನಡ, ಹಿಂದಿ ಯಾವುದೇ ಆಗಿರ್ಬೋದು, ನನಗೆ ಮುಖ್ಯವಾಗಿರೋದು ನನ್ನ ಪಾತ್ರ. ಸೊ ಇಲ್ಲಿ 2 ವರ್ಷ ಕಾದ ಮೇಲೆ ಒಂದು ಹಸ್ದಿರೋನಿಗೆ ಏನು ಬೇಕು ತನ್ನನ್ನ ಕೊಟ್ಟರು ಅದು ತುಂಬ ರುಚಿಯಾಗಿದೆ. ಬಟ್ ಇದು ನನಗೆ 2 ವರ್ಷ ಹಸ್ದಿರೋನಿಗೆ ಇದು ಮೃಷ್ಟಾನ್ನ ಭೋಜನ ಈ ಪಾತ್ರ ನನಗೆ. ಸೊ ಅದರ ಜೊತೆಯಲ್ಲಿ ರಾಜ್ ಸರ್ ಬರಹ ಅಂದರೆ ಇನ್ನು ಕೇಳಬೇಕು ಅಂತಿಲ್ಲ, ಐಸಿಂಗ್ ಒಂದು ಕೇಕ್ ಅಂತ ಹೇಳ್ಬೋದು. ಸೊ ಹೀಗಿರುವಾಗ ನನಗೆ ಡಿಫ್ರೆನ್ಸ್ ಆಗಲ್ಲ, ಲ್ಯಾಂಗ್ವೇಜ್ ಡಿಫ್ರೆನ್ಸ್ ಆಗಲ್ಲ. ಅಫ್ಕೋರ್ಸ್ ನನಗೆ ಕನ್ನಡದಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ, ಯಾಕೆಂದರೆ ಭಾಷೆ ಸುಲಭವಾಗಿ ಬರುತ್ತೆ. ತೆಲುಗು ತಮಿಳಿಗೆ ಹೋದಾಗ ಸ್ವಲ್ಪ ಲ್ಯಾಂಗ್ವೇಜ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಅದು ಬಿಟ್ಟರೆ ಬೇರೆ ಯಾವುದು ವ್ಯತ್ಯಾಸ ಬರೋಲ್ಲ. ಪಾತ್ರ ಅದೇ ಇಟ್ಸ್ ವಿಲನ್ ಅಂತ ಹೇಳಕ್ಕಾಗಲ್ಲ. ಎಲ್ಲ ಈ ಚಿತ್ರದಲ್ಲಿ ಎಲ್ಲ ಪಾತ್ರಗಳಿಗೂ ಪ್ರಾಮುಖ್ಯತೆ ಇದೆ. ಸೊ ನನ್ನ ಪಾತ್ರ ಕೂಡ ಲೀಡ್, ನಮ್ಮ ರಾಜ್ ಸರ್ ಆಗಿರ್ಬೋದು ಅಥವಾ ಚೈತ್ರ ಮೇಡಮ್ ಆಗಿರ್ಬೋದು, ಅವರಿಗೆ ಏನು ಆದ್ಯತೆ ಇದೆಯೋ, ಇದರಲ್ಲಿ ಏನು ಪ್ರಾಮುಖ್ಯತೆ ಇದೆಯೋ, ಸೊ ಈ ಪಾತ್ರಕ್ಕೂ ಅಷ್ಟೇ ಪ್ರಾಮುಖ್ಯತೆ ಇದೆ. ಅಂದ್ರೆ ಅದನ್ನ ಸ್ವಲ್ಪ ಕ್ಲಾರಿಫೈ ಮಾಡಬಹುದು ಅಂತ ಹೇಳಿದ್ರೆ, ನಾನು ಬರೆಯುವಂತ ಪಾತ್ರಗಳಲ್ಲಿ ವಿಲನ್ ಇರಲ್ಲ. ಯಾಕಂದ್ರೆ ವಿಲನ್ ಎಲ್ಲೋ ದೂರ ಇದೆ ಅಂತ ತೋರಿಸಿದ ತಕ್ಷಣ ನಾವು ಒಳ್ಳೆಯವರಾಗ್ತೀವಿ. ಸೊ ಎಲ್ಲೋ ದೂರದಲ್ಲಿ ಇರೋದನ್ನ ಕೆಟ್ಟದನ್ನು ಅಂತ ತೋರಿಸಿದ ತಕ್ಷಣ ಅದನ್ನ ನೋಡ್ಕೊಂಡು ಆಕ್ಚುಲಿ ಇನ್ ಕಂಪ್ಯಾರಿಸನ್ ನಾವು ಒಳ್ಳೆಯವರು ಅಂತ ಬದುಕ್ತಾ ಇರ್ತೀವಿ. ಆಕ್ಚುಲಿ ನನ್ನ ಸಿನಿಮಾದ ಎಕ್ಸ್ಪ್ಲೋರೇಷನ್ ಅದಲ್ಲ. ನನ್ನ ಎಲ್ಲಾ ಸಿನಿಮಾಗಳನ್ನ ನೋಡಿದ್ರೆ ಒಂದು ಮೊಟ್ಟೆ ಯಾಕಂದ್ರೆ ತುಂಬಾ ನೆಗೆಟಿವ್ ಯಾರು ಅಂತ ಹೇಳಿದ್ರೆ ಆಕ್ಚುಲಿ ಹೀರೋ ಅವನೇ ತುಂಬಾ ಎಲ್ಲರನ್ನೂ ಜಡ್ಜ್ಮೆಂಟ್ ಅಲ್ಲಿ ನೋಡ್ತಾ ಇರ್ತಾನೆ. ಗರುಡ ಗಮನ ತುಂಬಾ ನೆಗೆಟಿವ್ ಯಾರು ಅಂತ ಕೇಳಿದ್ರೆ ಹರಿ ಮತ್ತು ಶಿವ. ಅದೇ ರೀತಿ ಈ ಸಿನಿಮಾದಲ್ಲಿ ಬಂದ್ರು ಕೂಡ ತುಂಬಾ ನೆಗೆಟಿವ್ ಯಾರು ಅಂತ ಕೇಳಿದ್ರೆ ಎಲ್ಲರೂ ಕೂಡ. ಸೊ ಯಾಕಂದ್ರೆ ನಾನೊಬ್ಬ ಮನುಷ್ಯನಾಗಿ ಎಕ್ಸ್ಪ್ಲೋರ್ ಮಾಡ್ಬೇಕಾದ್ರೆ ನಾನು ತುಂಬಾ ಒಳ್ಳೆಯವನಾಗಿ ನನಗೆ ಕಾಣಿಸಲ್ಲ. ಹಲವಾರು ವಿಷಯಗಳು ನನ್ನ ಚೇಂಜ್ ಆಗ್ಬೇಕು ಅಂತ ಇರುತ್ತೆ. ನಾನು ಯಾಕೆ ಹೀಗೆ ಅಂತ ಇರುತ್ತೆ ಆ ಪ್ರಶ್ನೆಗಳು. ಅಂಡ್ ಯಾವುದೋ ಒಂದು ವಿಷಯ ಸ್ವಲ್ಪ ಜಾಸ್ತಿ ಆದಾಗ ನಾನು ನೆಗೆಟಿವ್ ಆಗ್ಬಿಡ್ತೀನಿ, ಯಾವುದೋ ಒಂದು ವಿಷಯ ಸ್ವಲ್ಪ ಕಮ್ಮಿ ಆದಾಗ ನಾನು ಪಾಸಿಟಿವ್ ಆಗ್ಬಿಡ್ತೀನಿ. ಸೊ ಆ ಪ್ಲಸ್ ಮೈನಸ್ ಎಲ್ಲ ನನ್ನ ಜೀವನ ಕಳೆದೋಗ್ಬಿಡುತ್ತೆ. ಇನ್ನೊಂದು ರಿಯಲಿಸಮ್, ನಿಮ್ಮ ಮೂವಿಯಲ್ಲಿ ರಿಯಲಿಸಮ್ ಇದೆ. ಕಂಪೇರ್ಡ್ ಟು ದ ಮೂವೀಸ್ ದಟ್ ಇಸ್ ಪ್ರಾಜೆಕ್ಟ್, ನೀವು ಈ ತರ ಆಗ್ಬಹುದು ಅಂತ, ಇಲ್ಲಿ ನೀವೇ ಇವರು ಕ್ಯಾರೆಕ್ಟರ್ ಅಂತ, ಈ ಇದನ್ನು ಹೇಗೆ ಜನರು ಅಕ್ಸೆಪ್ಟ್ ಮಾಡ್ತಾರೆ? ಅಂದ್ರೆ ರಿಯಲಿಸಮ್ ಅನ್ನು ನೀವು ಈಗ ಒಂದು ಮೊಟ್ಟೆಗೆ ಅಂದ್ರೆ ಇದು ಬಾಳ್ಯರು ಅವರನ್ನು ಯಾವ ತರ ಈ ಸಮಾಜ ಇದು ಮಾಡುತ್ತಾರೆ. ಸೊ ಸಿಮಿಲರ್ ನಿಮ್ಮ ಎಲ್ಲ ಮೂವೀಸ್ಗಳು ಆ ತರ ಇದೆ. ಬಟ್ ಅದರ್ ಮೂವೀಸ್ ಅಂದ್ರೆ ಅವನೊಬ್ಬ ನಾನು ಪ್ರಾಜೆಕ್ಟ್ ಮಾಡ್ತೇನೆ, ನಾನು ಈ ತರ ಹೀರೋ, ನಾನು ಹೀರೋ ತರ ಪ್ರಾಜೆಕ್ಟ್ ಮಾಡ್ತೇನೆ. ಹೌ ಇಸ್ ಇಟ್ ಜನರು ಇದನ್ನ ಹೇಗೆ ಸಿನಿಮಾ ಅಂದ್ರೆ ನೀವು ಬೇರೆಯವ್ರ ಸಿನಿಮಾ ಬಗ್ಗೆ ಕೇಳ್ತಾರೆ. ಸಿನಿಮಾದಲ್ಲಿ 2 ರೀತಿಯ ಪ್ರಪಂಚ ವರ್ಕ್ ಆಗುತ್ತೆ ಸರ್. ಒಂದು ಇದ್ದದ್ದನ್ನ ಇದ್ದ ಹಾಗೆ ತೋರಿಸೋದು, ಇನ್ನೊಂದು ಇಲ್ಲದನ್ನ ಕಲ್ಪಿಸಿಕೊಂಡು ತೋರಿಸೋದು. ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್. ಯಾರೋ ಒಬ್ಬ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ದುಡಿಯುವಂತ ಆಟೋ ಡ್ರೈವರು ಅವ್ನು ಹೋಗಿ ಥಿಯೇಟರ್ ಅಲ್ಲಿ ಕೂರ್ಬೇಕಾದ್ರೆ ಅವನ ಜೀವನದಲ್ಲಿ ಏನಿದೆ ಅದನ್ನೇ ತೋರಿಸಿದ್ರೆ ಅವ್ನಿಗೆ ಖುಷಿ ಆಗುತ್ತೋ ಇಲ್ಲ. ಬಟ್ ಏನಿಲ್ಲ ಅದನ್ನ ಕಲ್ಪಿಸ್ಕೊಂಡು ಯಾರೋ ಒಬ್ರು ತುಂಬಾ ದೊಡ್ಡ ಸೂಪರ್ ಸ್ಟಾರ್ ಅವ್ನಿಗೆ ಏನೆಲ್ಲ ಮಾಡಕ್ ಸಾಧ್ಯ ಅಲ್ಲ ಅದೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಅವ್ನಿಗೆ ಎಲ್ಲೋ ಒಂದು ಕಿಕ್ ಸಿಗುತ್ತೆ. ಅದನ್ನ ನಾವು ಕೆಥಾರ್ಸಿಸ್ ಅಂತ ಕರಿತೀವಿ, ವಿಚ್ ಇಸ್ ಥೆರಪೆಟಿಕ್. ಅಂದ್ರೆ ಅದರಲ್ಲೊಂದು ಔಷಧಿಯ ಗುಣ ಇದೆ. ಯಾಕಂದ್ರೆ ನಮ್ಮ ಜೀವನದಲ್ಲಿ ಏನೆಲ್ಲ ಸಾಧಿಸೋಕೆ ಸಾಧ್ಯ ಇಲ್ಲ ಅದೆಲ್ಲ ಸಿನಿಮಾದಲ್ಲಿ ಸಾಧಿಸ್ಕೊಂಡು ಬಿಸಿಲು ಹೊಡ್ಕೊಂಡು ಆರಾಮಾಗಿ ಬಂದು ಊಟ ಮಾಡ್ಕೊಂಡು ಮಲಗಿಬಿಡ್ತೀವಿ. ಐ ಥಿಂಕ್ ಅಂತ ಸಿನಿಮಾಗಳು ಕೂಡ ಅದಕ್ಕೆ ವರ್ಕ್ ಆಗೋದು. ಯಾಕಂದ್ರೆ ಸಿನಿಮಾದ 2 ಸಾಧ್ಯತೆ ತುಂಬಾ ಇಂಪಾರ್ಟೆಂಟ್. ಇದ್ದದನ್ನ ಇದ್ದ ಹಾಗೆ ತೋರಿಸೋದು, ಕೆಲವು ಸಲ ಇಲ್ಲದನ್ನು ಕೂಡ ಇದೆ ಅಂತ ತೋರಿಸೋದು. ಐ ಥಿಂಕ್ ದಟ್ಸ್ ವೈ ಸಿನಿಮಾ ಇಸ್ ಬ್ಯೂಟಿಫುಲ್. ಈಗ ನಿಮ್ದು ಮೂವಿ ರಿಲೀಸ್ ಆಗಿ 1 ವಾರದಲ್ಲಿ ರಕ್ಷಿತ್ ಅವರದ್ದು ಸಪ್ತಸಾಗರದ ಆಚೆ ಬರ್ತಾ ಇದೆ. ಸೊ ಒಂಥರ ಕಾಂಪಿಟೇಷನ್ ಅಂತ ಆಗೋದಿಲ್ವಾ? ಕೊಲಾಬರೇಷನ್ ಅಂತ ಆಗಬಹುದು. ಯಾಕಂದ್ರೆ ಸಪ್ತಸಾಗರದ ಆಚೆ ಎಲ್ಲೋ ತುಂಬಾ ಒಳ್ಳೆ ಸಿನಿಮಾ. ಆ ಸಿನಿಮಾ ಗೆಲ್ಲೇಬೇಕು. ಆ ಸಿನಿಮಾ ಸೆಪ್ಟೆಂಬರ್ 1ಕ್ಕೆ ಬರ್ತಾ ಇದೆ ಅಂತ ನಾನೇ ಎಲ್ಲ ಕಡೆ ಪ್ರಮೋಟ್ ಮಾಡ್ಕೊಂಡ್ ಬಂದಿದ್ದೀನಿ. ಅಂಡ್ ಅಷ್ಟು ಕಾಂಪಿಟೇಷನ್ ಆಗಿದ್ರೆ ರಕ್ಷಿತ್ ಶೆಟ್ಟಿ ಅವರು ನನ್ನ ಟ್ರೈಲರ್ ಲಾಂಚಿಂಗ್ ಬರಲೇಬಾರ್ದಿತ್ತು. ಯಾಕಂದ್ರೆ ನಾನು ಅದರಿಂದ ಹೆಸರು ಮಾಡ್ತಾ ಇದ್ದೆ. ಐ ಥಿಂಕ್ ಆ ಕಾಂಪಿಟೇಷನ್ ನ ಟೈಮ್ ಸ್ವಲ್ಪ ಕಮ್ಮಿ ಆಗ್ಬೇಕು ಅಂತ ಅನ್ಕೋತೀನಿ. ಯಾಕಂದ್ರೆ ಎಲ್ರಿಗೂ ಮಲ್ಟಿಪ್ಲೆಕ್ಸ್ಗಳು ಎಷ್ಟಿದೆ, ಥಿಯೇಟರ್ಗಳು ಎಷ್ಟು ಆಗಿದೆ ಅಂದ್ರೆ ಮಲ್ಟಿಪ್ಲೆಕ್ಸ್ ಸ್ಪೆಷಲಿ ಎಲ್ರಿಗೂ ಜಾಗ ಇದೆ. ಸೊ ನಾವು ಕಾಂಪೀಟ್ ಮಾಡಬೇಕಾಗಿರೋದು ಕ್ವಾಲಿಟಿ ಮೇಲೆ. ಆದ್ರೆ 2ರಲ್ಲೂ ಕ್ವಾಲಿಟಿ ಇದ್ದಾಗ ಅದು ಕಾಂಪಿಟೇಷನ್ ಆಗಲಿಲ್ಲ, ಕೊಲಾಬರೇಷನ್ ಆಯಿತು. ಸೊ ಹೇಮಂತ್ ರಾವ್ ಅವರು ತುಂಬಾ ಒಳ್ಳೆ ನಿರ್ದೇಶಕ. ಅಂಡ್ 2 ಕೂಡ ಬೇರೆ ಜಾನರ್ ಅಲ್ಲಿ ಇರುವಂತಹ ಸಿನಿಮಾ. ಒಂದು ಲವ್ ಸ್ಟೋರಿ ಆದ್ರೆ ಇನ್ನೊಂದು ಫ್ಯಾಮಿಲಿ ಬಗ್ಗೆ ಇರುವಂತಹ ಒಂದು ರಿವೆಂಜ್ ಡ್ರಾಮಾ. 2 ಕೂಡ ಬೇರೆ ಬೇರೆ ಸಿನಿಮಾಗಳು. ನನ್ನ ಲೆಕ್ಕದಲ್ಲಿ 2 ಸಿನಿಮಾ ಹೀಗೆ ಯೋಚನೆ ಮಾಡಿ, ಕಾಂಪಿಟೇಷನ್ ಬಂದು 2 ಸಿನಿಮಾ ಒಟ್ಟಿಗೆ ಥಿಯೇಟರ್ ಅಲ್ಲಿ ಸೂಪರ್ ಹಿಟ್ ಆದ್ರೆ ಕನ್ನಡ ಇಂಡಸ್ಟ್ರಿಗೆ ಎಷ್ಟು ದೊಡ್ಡ ಲಾಭ. ಐ ಥಿಂಕ್ ನಾವು ಮತ್ತೆ ಅದನ್ನ ಅಂದ್ರೆ ಅಟ್ಲೀಸ್ಟ್ ನಾನು ಎಲ್ಲೆಲ್ಲ ಹೋಗ್ತೀನಿ ನಾನು ಸಪ್ತದ ಬಗ್ಗೆ ಮಾತಾಡೇ ಆಡ್ತೀನಿ. ಯಾಕಂದ್ರೆ ಆ ಸಿನಿಮಾ ಗೆಲ್ಲೇಬೇಕು ನನಗೆ. ಅದೇ ರೀತಿ ಟೋಬಿ ಕೂಡ ಗೆಲ್ಲಬೇಕು ರಕ್ಷಿತ್ಗೆ. ಹಾಗಾಗಿ ಇಲ್ಲೆಲ್ಲೂ ಕಾಂಪಿಟೇಷನ್ ಇಲ್ಲ, ಕೊಲಾಬ್ರೇಷನ್ ಇರೋದು. 1 ವಾರ ಐ ಥಿಂಕ್ 1-2 ದಿವಸದಲ್ಲಿ ನಮ್ಮ ಸಿನಿಮಾದ ಹಣೆ ಬರ ಇದು ಗೊತ್ತಾಗ್ಬಿಡುತ್ತೆ. ನಮ್ಮ ಸಿನಿಮಾದಲ್ಲಿ ಏನಾದ್ರು ಶಕ್ತಿ ಇದೆ ಅಂತ ಆದ್ರೆ ಜನ ಅದನ್ನ ನಿಲ್ಲಿಸ್ಕೊತಾರೆ. ರಕ್ಷಿತ್ ಸಿನಿಮಾದಲ್ಲಿ ಶಕ್ತಿ ಇದೆ ಅಂತ ಹೇಳಿದ್ರೆ ಅದನ್ನು ಬೆಳೆಸ್ತಾರೆ. ಈಗ 2 ಸಿನಿಮಾಗಳು ಕೂಡ
ಐ ಥಿಂಕ್ ಕರ್ನಾಟಕದಲ್ಲಿ ತುಂಬಾ ಚೆನ್ನಾಗಿ ನೋಡಿದ್ರೆ ಥಿಯೇಟರ್ಗೆ ಎಷ್ಟು ಒಳ್ಳೇದು ಅಂಡ್ ನಮಗೆ ಎಷ್ಟು ಒಳ್ಳೇದು ಅಷ್ಟು. ಯಾವಾಗ ಈ ಸದ್ಯ ತುಂಬಾ ಈಸಿಯಾಗಿ ಸಿಗ್ತಾ ಇದೆ, ತುಂಬಾ ಈಸಿಯಾಗಿ ಸಿಗ್ತಾ ಇದೆ. ಸೊ ನೆಗೆಟಿವ್ ರೆಸ್ಪಾನ್ಸ್ ಇರ್ಲಿಲ್ಲ ಸರ್ ಯಾವತ್ತೂ ಕೂಡ. ಒಂದು ಮೊಟ್ಟೆ ಕಥೆ ಮಾಡ್ಬೇಕಾದ್ರೂ ಕೂಡ ಆ ಸಿನಿಮಾ ಎಷ್ಟು ಡಿಸರ್ವ್ ಮಾಡುತ್ತೋ ಅಷ್ಟು ಸ್ಕ್ರೀನ್ ನಮಗೆ ಸಿಕ್ಕಿತ್ತು ಸರ್. ಅಂದ್ರೆ ಸಿಂಪಲ್ ಸರ್, ಥಿಯೇಟರ್ ಅವ್ರ ಸಪೋರ್ಟು ಕೊಡಲ್ಲ, ನಿಮ್ಮನ್ನ ಡಿಮೋಟಿವೇಟು ಮಾಡಲ್ಲ. ದುಡ್ಡು ಬಂದಾಗ ಓಪನ್ ಮಾಡ್ತಾರೆ, ಅದ್ರಲ್ಲಿ ತಪ್ಪಿಲ್ಲ ಅಲ್ವಾ. ಈಗ ಯಾರೋ ತಪ್ಪೇನಿದೆ, ನಾವು ಅದನ್ನ ಈಗ ಈಗ ಎಕ್ಸಾಂಪಲ್ ನಮಗೆ ಭಾರತ್ ಸಿನಿಮಾದ ಶೋಸ್ ಕೊಡ್ತಾರೆ. ಹಾ ಸರ್, ಇಲ್ಲ ಇಲ್ಲ ಅದನ್ನ ಹೇಳ್ತೀನಿ ಕರೆಕ್ಟ್. ಆದ್ರೆ ಈಗ ಭಾರತ್ ಸಿನಿಮಾಸ್ ಅವ್ರು ಸರ್ ಒಂದು ನನಗೆ ಒಂದು 4 ಶೋ ಕೊಡಿ ಅಂದ್ರೆ ಅವ್ರು ಯಾಕೆ ಕೊಡ್ಬೇಕು? ಅವರಿಗೂ ಅಲ್ಲಿ ಅದಕ್ಕೆ ಜನ ತುಂಬಿಸುವಂತ ಶಕ್ತಿ ನನ್ನ ಸಿನಿಮಾ ಆಗಿದ್ರೆ ಅವ್ರು ಕೊಡ್ತಾರೆ, ಕರೆಕ್ಟ್ ಅಲ್ವಾ. ಈಗ ಆ ಮೊನೋಪಲಿನೇ ವರ್ಕ್ ಆಗಲ್ಲ ಸರ್, ಕೊಡ್ತೀವಿ ಕೊಡಲ್ಲ ಅಂತ ವರ್ಕೇ ಆಗಲ್ಲ. ನಿಮ್ ಸಿನಿಮಾ ಬರ್ತೀರಾ ಬನ್ನಿ ಸರ್ ಅಂತ ಕಾಲ್ ಹಿಡಿದು ಬಿಡ್ತಾರೆ, ಬರಲ್ವಾ ನಾವು ಕಾಲ್ ಹಿಡಿದ್ರೆ ಶೋ ಕೊಡಲ್ಲ, ತಪ್ಪಿಲ್ಲ ಅಂತ ನನಗೆ ಅನ್ಸುತ್ತೆ. ಹೌದೌದು, ಟ್ರೈಲರ್ ಸರ್, ಟ್ರೈಲರ್ ತುಂಬಾ ಇಂಪಾರ್ಟೆಂಟ್. ಎಷ್ಟು ಜನ ಟ್ರೈಲರ್ ನೋಡಿದರೆ ತುಂಬಾ ಇಂಪಾರ್ಟೆಂಟ್, ಎಷ್ಟು ಜನ ಮಾತಾಡ್ತಿದ್ದಾರೆ ತುಂಬಾ ಇಂಪಾರ್ಟೆಂಟ್. ಇಷ್ಟ ಆಗಿ ಆ ಎಲ್ಲಾ ಕೆಲಸ ನಮ್ ತಲೆ ಮೇಲೆ ಇರೋ ಸರ್. ಈಗ ನಾನೀಗ ಟೋಬಿ ಅಂತ ಇವ್ರ ಹತ್ರ ಹೇಳಿ ಒಂದು ಕೋಟ್ಯಾನು ಕೋಟಿ ದುಡ್ಡು ಹಾಕಿಸ್ಕೊಂಡು ಒಂದು ಸಿನಿಮಾ ಮಾಡಿ ನನ್ನ ಕ್ವಾಲಿಟಿ ಮೇಲೆ ನನ್ನ ನಂಬಿಕೆ ಇದೆ, ಮನೆಗೆ ಹೋಗಿ ಮಲ್ಕೊಂಡ್ಬಿಟ್ರೆ ಈಗ ಥಿಯೇಟ್ರು ಸಿಗಲ್ಲ. ಯಾಕಂದ್ರೆ ಬೇರೆ ಒಳ್ಳೊಳ್ಳೆ ಭಾಷೆ ಸಿನಿಮಾಗಳು, ಬೇರೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ನಾನು ಆ ಸಿನಿಮಾನ ಜನರಿಗೆ ದಾಟಿಸೋ ಅಷ್ಟು ಕೆಲಸವನ್ನು ಮಾಡಿದ್ರೆ ಆಗ ಸಿನಿಮಾ ಓಪನಿಂಗ್ ಪಡ್ಕೊಳ್ಳುತ್ತೆ. ಓಪನಿಂಗ್ ಪಡ್ಕೊಂಡಾಗ ಅದು ಚೆನ್ನಾಗಿದ್ರೆ ಆಗ ಶೋಸ್ ಇನ್ನೂ ಜಾಸ್ತಿ ಆಗುತ್ತೆ. ಐ ಥಿಂಕ್ ಎಲ್ಲದೂ ಸಂಬಂಧ ಇದೆ. ನಾವೇನ್ ಅನ್ಕೋತೀವಿ ಅಂದ್ರೆ ಕೆಲವು ಸಲ ತುಂಬಾ ಜನ ನಮ್ಮ ಸಿನಿಮಾ ಎಷ್ಟು ಕ್ವಾಲಿಟಿ ಇದೆ ಅದು ಒಪ್ಕೊಳ್ಳಲ್ಲ, ಎಷ್ಟು ಪ್ರಮೋಷನ್ ಮಾಡಿದೀವಿ ಅದು ಒಪ್ಕೊಳ್ಳಲ್ಲ. ನಾವು ಇಲ್ಲ ನಮ್ಮನ್ನ ಎಲ್ಲರೂ ಕೂಡ ಇಡೀ ಸಮಾಜ ಕಾಲಿಡಿತಿದೆ ಅಂತ ಅನ್ಕೊಂಡು ಓಡಾಡ್ತಿದೀವಿ. ನನಗೆ ಇಲ್ಲಿ ತನಕ ಈ ಸಿನಿಮಾ ಇಂಡಸ್ಟ್ರಿ ಯಾರು ಕೂಡ ಆತರ ಕಾಲಿಡೋದಾಗಿಲ್ಲ. ಶೋಸ್ ಕಟ್ ಮಾಡೋದು ಅಥವಾ ಇದ್ ಮಾಡೋದು ಅದು ಏನು ಆಗಿಲ್ಲ ಸರ್ ನನಗೆ. ಈಗ 25ಕ್ಕೆ ನಿಮ್ದು ರಾಜ್ ಶೆಟ್ಟರ್ ಬರ್ತಾ ಇದೆ, ಆಮೇಲೆ ರಕ್ಷಿತ್ ಶೆಟ್ಟರ್ ಬರ್ತಾ ಇದೆ. ಕರೆಕ್ಟ್ ಸರ್. 2 ಶೆಟ್ಟರ್ ಮಾತ್ರ ಫಿಲ್ಮ್ ಬರ್ತಾ ಇದೆ ಕನ್ನಡದಲ್ಲಿ, ಬೇರೆ ಬರ್ತಾ ಇದೆ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇಲ್ಲ ಇಲ್ಲ, ಆಕ್ಚುಲಿ ನನಗೆ 2 ಧೈರ್ಯ ಇರುವಂತ ಸಿನಿಮಾ ಬರ್ತಾ ಇದೆ. ನನಗೆ ತುಂಬಾ ಧೈರ್ಯ ಇರುವಂತ ಸಿನಿಮಾಗಳನ್ನ ನಾನು ಪ್ರಮೋಟ್ ಮಾಡ್ಬೋದು. ಈಗ ನಾನು ಕನ್ನಡದ ಎಲ್ಲಾ ಸಿನಿಮಾ ನೋಡಿ ಅಂತ ನಾನು ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ, ಕನ್ನಡದ ಒಳ್ಳೆ ಸಿನಿಮಾಗಳನ್ನ ನೋಡಿ ಅಂತ ನಾನು ಹೇಳ್ಕೊಂಡಿರೋದು. ಆ ಕಾರಣದಿಂದ ನಾನು 7 ಸಿನಿಮಾಗಳ ಹೆಸರು ಹೇಳಿದ್ರೆ ಅದು ಫೇಕ್ ಆಗ್ಬಿಡುತ್ತೆ. ಇದು ಬರ್ತಾ ಇದೆ ನೋಡಿ, ಇದು ಬರ್ತಾ ಇದೆ ನೋಡಿ, ಇದು ಬರ್ತಾ ಇದೆ. ಇಲ್ಲ, ನಾವೆಲ್ಲ ಕೂಡ ಒಂದು ಕಾಂಪಿಟೇಷನ್ ಇದ್ದೇ ಇರುತ್ತೆ. ಒಂದು ಸಿನಿಮಾ ರಂಗದಲ್ಲಿ ಒಂದು ಒಟ್ಟಿಗೆ ಸಿನಿಮಾ ಬರ್ಬೇಕಾದ್ರೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗ್ಬೇಕಲ್ವ ಸರ್. ಈಗ ನೇಚರ್ ಇರೋದು ಕೂಡ ಹಾಗೆ, ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಷ್ಟೇ. ಆದ್ರೆ ಅದು ಇರೋದ್ರಿಂದನೇ ನಾವು ಕೂಡ ಒಂದು ಸ್ಪೀಶೀಸ್ ಆಗಿ ಬೆಳೀತಾ ಇದೀವಿ ಎವಲ್ಯೂಷನ್ ಅಲ್ಲಿ. ಅದೇ ರೀತಿ ಫಿಲ್ಮ್ ಮೇಕರ್ಸ್ ಕೂಡ ಹಾಗೆ. ಯಾವುದೋ ಬೇರೆ ಭಾಷೆಯ ಸಿನಿಮಾಗಳನ್ನ ರಿಸ್ಟ್ರಿಕ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ನಾನು ಯಾವತ್ತೂ ಹೀಗೆ ಹೇಳ್ತಿಲ್ಲ ಬೇರೆ ಭಾಷೆಯ ಸಿನಿಮಾಗಳಿಂದ ನಮ್ಗೆ ಅನ್ಯಾಯ ಆಗ್ತಿದೆ ಅಂತ. ನಮಗೆ ಈ ಪ್ರಪಂಚದಲ್ಲಿ ಅವೈಲೇಬಲ್ ಇದೆ ಅನ್ಬೇಕಾದ್ರೆ ನಾವು ಫೈಟ್ ಮಾಡ್ಲೇಬೇಕು. ಹೇಗೆ ಕಾಂತಾರ ಬೇರೆ ಭಾಷೆಗೆ ಹೋದಾಗ ನಮ್ಗೆ ಖುಷಿ ಆಗುತ್ತೋ ಅದೇ ರೀತಿ ಅವ್ರ ಭಾಷೆ ಸಿನಿಮಾಗಳು ಇಲ್ಲಿ ನೋಡಿದ್ರೆ ಅವ್ರಿಗೆ ಖುಷಿ ಆಗ್ಬೋದಲ್ವಾ? ಯಾವ್ದು ಸರ್? ಇಲ್ಲ ಇಲ್ಲ ಇಲ್ಲ, ಅಂದ್ರೆ ಡಬ್ ಅಂದ್ರೆ ಗೊತ್ತಿಲ್ಲ ಸರ್. ಈಗ ಈ ಸಿನಿಮಾ ಎಷ್ಟು ಹಿಟ್ ಆಗುತ್ತೆ ಅನ್ನೋದ್ರ ಮೇಲೆ ಡಬ್ಬಿಂಗ್. ಈಗ ಡಬ್ಬಿಂಗ್ ನಾವು ಮಾಡಿ ಬೇರೆ ಕಡೆ ರಿಲೀಸ್ ಮಾಡೋದಕ್ಕೆ ನಮ್ಮ ಹತ್ರ ಅಷ್ಟು ಬಜೆಟ್ ಇಲ್ಲ, ನಾವು ಅಷ್ಟು ಇದು ಮಾಡ್ತಿಲ್ಲ. ಬಟ್ ನಮ್ಮ ಸಿನಿಮಾ ಏನಾದ್ರು ಕನ್ನಡದಲ್ಲಿ ವರ್ಕ್ ಆದ್ರೆ ಬೇರೆ ಭಾಷೆ ಹೋಗುವಂತ ಚಾನ್ಸ್ ಇದೆ. ಇಲ್ಲ ಅಂದ್ರೆ ವರ್ಕ್ ಆಗಿಲ್ಲ ಅಂದ್ರೆ ಬೇರೆ ಭಾಷೆ ಚಾನ್ಸೇ ಇಲ್ಲ ಅಷ್ಟೇ. ನಾನು ಆಕ್ಚುಲಿ ಒಂದು ಮೊಟ್ಟೆ ಕತೆ ಮಾಡೋದಕ್ಕಿಂತ ಮುಂಚೆ 5 ಸ್ಕ್ರಿಪ್ಟ್ ಬರ್ದಿದೆ, 5 ತುಳುಲೇ ಬರ್ದಿದ್ದು. 3 ವರ್ಷ ಓಡಾಡಿದೆ ಇಲ್ಲಿ ಸಿನಿಮಾ ಮಾಡ್ಬೇಕು ಅಂತ. ಬೇರೆ ಬೇರೆ ಕಾರಣಗಳಿಂದ ನನಗೆ ಸಿನಿಮಾ ಮಾಡೋಕ್ಕಾಗಿಲ್ಲ. ಯಾವ್ದೋ ಪ್ರೊಡ್ಯೂಸರ್ ಅವ್ರು ಇದೇ ರೀತಿ ಮಾಡ್ಬೇಕು ಅಂತ ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ, ಮತ್ತೆ ನಾನು ಕೂಡ ಏನೋ ಪ್ರೂವ್ ಮಾಡ್ಕೊಂಡಿಲ್ಲ, ಅವ್ರಿಗೂ ತಪ್ಪಿಲ್ಲ. ಅದ್ರ ಜೊತೆಗೆ ಕೆಲವರು ನಟರು ಕೂಡ ಇದೇ ರೀತಿ ಸಿನಿಮಾ ಆಗ್ಬೇಕು ಅಂತ ಹೇಳ್ತಾ ಇದ್ರು, ಅದು ನನಗೆ ಸಿನಿಮಾ ಅಂತ ಅನಿಸ್ತಾ ಇರಲಿಲ್ಲ. ಹಾಗಾಗಿ ಇದನ್ನ ಪ್ರೂವ್ ಮಾಡೋದಕ್ಕೋಲ್ಲ ಹೇಳೋದಕ್ಕೋಲ್ಲ ಏನು ಅಲ್ಲ. ಆ ಟೈಮಲ್ಲಿ ನಾನು ಆಕ್ಚುಲಿ ಎಲ್ಲ ಬಿಟ್ಟು ನಾನು ಶಾರ್ಟ್ ಫಿಲ್ಮ್ ಮಾಡ್ಬೇಕು ಅಂತ ಬಂದಿದ್ದು. ಅದು ಸಿನಿಮಾ ಆಯ್ತು, ಅದು ಕನ್ನಡ ಸಿನಿಮಾ ಒಂದು ಮುಟ್ಟೆ ಆಗತ್ತೆ. ಬಟ್ ನನಗೆ ಖಂಡಿತ ಇಲ್ಲಿ ಒಂದು ಒಳ್ಳೆ ಸಿನಿಮಾನ ನಿರ್ಮಾಣ ಮಾಡಬೇಕು ಅಂತ ಆಸೆ ಇದೆ. ಸೊ ಅದು ಯಾವಾಗ ಅಂದ್ರೆ ನನ್ನ ಹತ್ರ ಎಷ್ಟು ದುಡ್ಡು ಆಗ್ಬೇಕು ಅಂದ್ರೆ ನಾನು ಆ ಸಿನಿಮಾದ ದುಡ್ಡನ್ನ ಕಳ್ಕೊಳ್ಳೋದಕ್ಕೆ ರೆಡಿ ಇರಬೇಕು, ಆಗ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಅಂದ್ರೆ ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ತುಳುಲಿ ಈ ತರದೇ ಸಿನಿಮಾಗಳು ನಡೆಯುತ್ತೆ ಅನ್ನೋದು ನಾನು ನಂಬುವಂತ ಫಿಲಾಸಫಿ ಅಲ್ಲ. ಹಾಗಾಗಿ ಅದನ್ನ ಬೇರೆಯವ್ರ ಹತ್ರ ಯಾರ ಹತ್ರ ಎಕ್ಸ್ಪ್ಲೋರೇಷನ್ ಮಾಡಿಸೋದಕ್ಕಿಂತ ನಾನೇ ಒಂದ್ ದಿವಸ ನನ್ನ ಹತ್ರ ಅಷ್ಟು ದುಡ್ಡು ಆದ್ರೆ, ಕಳ್ಕೊಳ್ಳೋ ಅಷ್ಟು ದುಡ್ಡು ಆದ್ರೆ ಖಂಡಿತ ನಾನು ನಿರ್ಮಾಣ ಮಾಡಿ ಅಂದ್ರೆ ಯಾಕಂದ್ರೆ ಇಲ್ಲಿ ಬದಲಾಗಬೇಕು ಅಂತ ನಂಗೆ ಬಹಳ ಆಸೆ ಇದೆ. ಇಲ್ಲಿ ತುಂಬಾ ಸಣ್ಣ ಇಂಡಸ್ಟ್ರಿ ಆದ ಕಾರಣ ಇದನ್ನ ಬೆಳೆಸಬಹುದು, ಆದ್ರೆ ಒಂದೇ ರೀತಿಯ ಏಕತಾನತೆಯಿಂದ ಅದಾಗುತ್ತೆ ಅಂತ ನನಗೆ ಅನ್ಸುತ್ತೆ. ಕಳ್ಕೊಳ್ಳುವಂತ ದುಡ್ಡು ಅಂತ ಹೇಳಿದ್ರೆ ತುಳು ಇಂಡಸ್ಟ್ರಿ ಅಷ್ಟು ಮಾರ್ಕೆಟ್ ಇಲ್ಲ ಅಂತ ಅನಿಸ್ತೀರಾ ನೀವೆಲ್ಲ? ಹಾಗಲ್ಲ. ಈಗ ತುಳು ಇಂಡಸ್ಟ್ರಿಲಿ ದುಡ್ಡು ಆಗ್ಬೇಕಂದ್ರೆ ಈ ತರದ್ದೇ ಸಿನಿಮಾ ಮಾಡ್ಬೇಕು ಅಂತಿದೆ, ಕರೆಕ್ಟ್ ಅಲ್ವಾ? ಅಂದ್ರೆ ಅದು ಕಲ್ಪನೆ. ಚೇಂಜಸ್ ಮಾಡಬೇಕು ಅಂತ ಅದೇ ಚೇಂಜ್ ಮಾಡ್ಬೇಕು ಅಂದ್ರೆ ಆ ರಿಸ್ಕ್ ತಗೊಳ್ಲೇಬೇಕು, ಅಲ್ಲಿ ರಿಸ್ಕ್ ಇದೆಯಲ್ವಾ? ಆಗ ಇಲ್ಲ ಇದು ಅಂದ್ರೆ ನಾನು ಇವ್ರ ಹತ್ರ ಈ ರಿಸ್ಕ್ ತಗೊಳ್ಳಲ್ಲ, ಅದೇ ನಾನು ಹೇಳ್ತಿರೋದು.
ಇವರನ್ನ ನಾನು ಈಗ ಟೋಬಿ ಸಿನಿಮಾಗೆ ದುಡ್ಡು ಹಾಕಿಸ್ತೀನಿ ಯಾಕೆಂದ್ರೆ ನನಗೆ ಧೈರ್ಯ ಇದೆ ಅಂದ್ರೆ ಇಲ್ಲ, ನಾನು ಈ ಸಿನಿಮಾನ ನಾನು ಹೇಗಾದ್ರೂ ಮಾಡಿ ದುಡ್ಡು ನಿಮ್ಗೆ ಹಿಂದೆ ತಂದು ಕೊಡ್ತೀನಿ ಅಂತ. ತುಳು ಸಿನಿಮಾದಲ್ಲಿ ನಾನು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅನ್ಬೇಕಾದ್ರೆ ನಾನು ಅವ್ರ ದುಡ್ಡು ಹಾಕಿಸ್ಕೊಳ್ಳಲ್ಲ, ಯಾಕಂದ್ರೆ ಫಸ್ಟ್ ಟೈಮ್ ಆಗ್ತಿರೋದು. ಅದನ್ನ ನಾನು ನನ್ನ ದುಡ್ಡಲ್ಲಿ ಮಾಡ್ಬೇಕು, ಅದನ್ನ ಪ್ರೊಡ್ಯೂಸರ್ ದುಡ್ಡಲ್ಲಿ ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ, ಅಥವಾ ಬೇರೆ ಯಾರ ದುಡ್ಡಲ್ಲೂ ಮಾಡೋಕೆ ಇಷ್ಟ ಇಲ್ಲ. ಅಷ್ಟು ನನ್ನ ಹತ್ರ ಅಕೌಂಟ್ ಅಲ್ಲಿ ದುಡ್ಡು ಬಂದಾಗ ಮತ್ತು ಒಳ್ಳೆ ಸ್ಕ್ರಿಪ್ಟ್ ಬಂದಾಗ ಹೊಸ ನಟರಿರುವಂತಹ ಹೊಸ ನಿರ್ದೇಶಕರಿರುವಂತಹ ಸಿನಿಮಾನ ಖಂಡಿತ ಪ್ರಯತ್ನ ಪಡ್ತೀನಿ. ಅದು ಯಾವಾಗ ಅಂತ ಮಾತ್ರ ಗೊತ್ತಿಲ್ಲ, ಬಟ್ ಪ್ರಯತ್ನ ಪಟ್ಟೆ ಬಿಡ್ತೀನಿ. ಅಲ್ಲ, ತುಳು ಲ್ಯಾಂಗ್ವೇಜ್ ಅಲ್ಲಿ ಕೂಡ ತೆಗಿಬಹುದಿತ್ತು. ಯಾವ್ದು ಸರ್? 2 ಲ್ಯಾಂಗ್ವೇಜ್. ಈಗ ಕನ್ನಡದಲ್ಲಿ ಕಾಂತಾರ ತುಳು ಲ್ಯಾಂಗ್ವೇಜ್ ಅಲ್ಲಿ ಬಂತು ಸರ್, ಯಾರು ನೋಡಿಲ್ಲ. ಅದು ಒಂದ್ಸಲ ಕನ್ನಡ ಹಿಟ್ ಆಯ್ತು, ಕರೆಕ್ಟ್. ಒಂದ್ಸಲ ನೋಡಿದವರು ಪುನಃ ನೋಡೋದು. ಕರೆಕ್ಟ್. ಅದು 2 ಸಿನಿಮಾ ಮಾಡೋದು ಈಕ್ವಲ್ ಎಫರ್ಟ್, ಅದು ಈಕ್ವಲ್ ಎಫರ್ಟ್. ಬಟ್ ಅದರಿಂದ ಏನು ಆಕ್ಚುಲಿ ನೀವು ಇನ್ಕಮ್ ವೈಸ್ ನೋಡಿದ್ರೆ ಏನೂ ಆಗಲ್ಲ. ಅದೇ ಆಕ್ಚುಲಿ ನಾನು ಈ ಸಿನಿಮಾದಲ್ಲಿ ಏನಾದ್ರೂ ವರ್ಕ್ ಆಗಿ ನಮ್ಮ ಟೀಮಲ್ಲಿ ಯಾರೋ ಒಬ್ರು ಒಳ್ಳೆ ತುಳು ಸಿನಿಮಾ ಮಾಡ್ಬೇಕು ಅನ್ಬೇಕಾದ್ರೆ ನಾನು ಅದನ್ನ ಮಾಡಿದಾಗ ಆಗ ಹೀಗೆ ಬರ್ಬೋದು, ತುಳು ಸಿನಿಮಾ ಮಾಡ್ಬೇಕಾದ್ರೆ ಮತ್ತೊಂದು ಕನ್ನಡ ಸಿನಿಮಾ ಮಾಡೋಣ ಅಂತ, ಅದು ವರ್ಕ್ ಆಗಲ್ಲ. ಐ ಥಿಂಕ್ ಒಂದು ಭಾಷೆಗೆ ಫೋಕಸ್ ಮಾಡಿ ಅದ್ರ ಬೇಸ್ ಏನಿದೆ ಅದಕ್ಕೆ ತುಂಬಾ ವರ್ಕ್ ಮಾಡ್ಬೋದು. ಇಲ್ಲ ನನಗೆ ಅದು ತುಂಬಾ ಡೈಲ್ಯೂಟ್ ಆಗುತ್ತೆ ನನ್ನ ಲೆಕ್ಕದಲ್ಲಿ. ನಮ್ಮ ರಾಮದಾಸ್ ಅವರು ಬಂದಿದ್ದಾರೆ, ಮೈನ್ ರಾಮದಾಸ್ ಅವರು, ನಮ್ಮ ನಟ ಕೂಡ ಅವರು. ರಾಮಣ್ಣ ಅವಲ್ಲಾರೆ ಅವಲ್ಲೇ ಅರ್ಥ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಅಂಡ್ ಬೇರೇನು ಹೇಳೋದಕ್ಕಿಲ್ಲ, ಇಷ್ಟೇ. 25ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಸೊ ದಯವಿಟ್ಟು ನೀವು ಕೂಡ ನೋಡಿ ಅಂಡ್ ನೀವು ಕೂಡ ನಿಮ್ಮ ರಿವ್ಯೂವನ್ನ ನನ್ನ ಜೊತೆನೆ ಹಂಚ್ಕೋಬಹುದು ಪರ್ಸನಲಿ. ಥ್ಯಾಂಕ್ ಯು ಸೋ ಮಚ್.